39 ಪೇಜ್ ನಂಬರ್ ಆಗಿದೆ. ಹರೇ ಕೃಷ್ಣ. ಪೇಜ್ ನಂಬರ್ 39. ಇಲ್ಲಿ ಪ್ರಭುಪಾದರು ಅವರ ಪುಸ್ತಕಗಳನ್ನು ಮಾರುವುದಕ್ಕೆ ಅತ್ಯುತ್ತಮ ವಿಧಾನವೆಂದರೆ ಅವರ ಮಾತುಗಳನ್ನು ಉಪಯೋಗಿಸುವುದು ಎಂಬುದನ್ನು ಇಲ್ಲಿ ಕಂಡುಕೊಳ್ತಾರೆ. ಆಗ ಪ್ರಭುಪಾದರು ಹೇಳ್ತಾರೆ, ಇದು ಯಾರು ಹೇಳುದು? ಲವಂಗ ಲತಿಕಾ ಎಂಬುವರು ಹೇಳುವಂಥದ್ದು. ಅಂದ್ರೆ ಪುಸ್ತಕಗಳನ್ನು ಮಾರುವುದಕ್ಕೆ ಅತ್ಯುತ್ತಮವಾದ ವಿಧಾನ ಅದು ಏನು ಅಂತ ಹೇಳಿದ್ರೆ ಪ್ರಭುಪಾದರ ಮಾತುಗಳನ್ನು ಅದನ್ನು ಉಪಯೋಗಿಸುವುದು ಅಂತ ಹೇಳಿ ಇವರೆಲ್ಲ ಅರಿತುಕೊಳ್ತಾರೆ. ಆವಾಗ ಆ ಪ್ರಭುಪಾದರು ಹೇಳ್ತಾರೆ, ನಾವು ಒಬ್ಬ ವ್ಯಕ್ತಿಗೆ ಒಂದೇ ಒಂದು ಸಾಲನಲ್ಲಿ ಓದಿ ಹೇಳ್ಬೇಕು, ಸಾಕು, ಆ ವ್ಯಕ್ತಿ ಅದಕ್ಕೆ 100ರಷ್ಟು ಪ್ರಮಾಣದಲ್ಲಿ ಆಧ್ಯಾತ್ಮಿಕ ಪ್ರಗತಿಯನ್ನು ಸಲ್ಲಿಸ್ತಾನೆ ಅಂತೇಳಿ. ಇದೆಲ್ಲ ಒಮ್ಮೆ ವಿವರಿಸಿ ಆಗಿದೆ ಅಂತ ಅನಿಸ್ತೇನೆ. ಹೌದು, ಬರೀ ಇಲ್ಲಿ ಅಷ್ಟು ಹೇಳ್ತಾರೆ ಅವರು. ಆಮೇಲೆ ಸುರ ಕೂಡ ಆ ಪುಸ್ತಕಗಳನ್ನೆಲ್ಲ ವಿಮಾನ ನಿಲ್ದಾಣಕ್ಕೆ ಅಲ್ಲಿ ಹೋಗಿ ಕೊಂಡೋಗಿ ಮಾಡ್ತಿದ್ರು. ಅವರು ಪುರ ಜನರ ಬಳಿಗೆ ಹೋಗ್ತಿದ್ರು. ಆ ಜನರನ್ನು ಸಾಮಾನ್ಯವಾಗಿ ಕುಶಲೋಪಚಾರವನ್ನು ಕೂಡ ಮಾಡ್ತಿದ್ರು. ಶಿಷ್ಟಾಷ್ಟಕಂ ಚೈತನ್ಯ ಮಹಾಪ್ರಭುಗಳ ಅದನ್ನು ಓದಿ ಹೇಳ್ತಿದ್ರು. ಆಮೇಲೆ ಪುಸ್ತಕ ಮಾರಾಟ ಮಾಡುವುದರಲ್ಲಿ ಕೂಡ ಇವರು ಯಶಸ್ವಿ ಆಗ್ತಾರೆ. ಅಲ್ಲಿ ಕೃಷ್ಣನ ಆ ಪುಸ್ತಕಗಳ ಮೇಲೆ ಕೃಷ್ಣನ ಕೆಲವು ಪೂರ್ಣ ಆ ಘಟನೆಗಳ ಚಿತ್ರಗಳು ಇರ್ತಿದ್ದವು. ಅದು ಭಕ್ತರಿಗೆ ಆ ಪುಸ್ತಕಗಳೊಂದಿಗೆ ಆ ಚಿತ್ರಗಳಿಗೆ ಇರುವ ಸಂಬಂಧ ಅವರಿಗೆ ಅರ್ಥವಾಗಿರ್ಲಿಲ್ಲ. ಆ ಪ್ರಭುಪಾದರು ಆ ಭಕ್ತರ ಪುಸ್ತಕಗಳನ್ನು ವಿತರಣೆ ಮಾಡ್ಬೇಕಂತೇಳಿ ಪ್ರಭುಪಾದರು ಬಯಸ್ತಿದ್ರು. ಅಲ್ಲಿ ಅಂತಹ ಗ್ರಂಥಗಳ ಸತ್ವವನ್ನು ಸ್ವಲ್ಪ ಮಾತನಾಡ್ಬೇಕು ಅಂತ ಹೇಳಿ ಪ್ರಭುಪಾದರಲ್ಲಿ ಹೇಳ್ತಾರೆ. ಕೃಷ್ಣ ಸ್ವಧಾಮೋಪಗತೆ ಅಂತ ಹೇಳಿ ಹೇಳ್ಬೇಕು ಅಂತ ಹೇಳಿ ಪ್ರಭುಪಾದರು ಅಲ್ಲಿ ಸೂಚಿಸ್ತಾರೆ. ಹಾಗೆ ಮುಂದೆ ಹೋದಾಗೆ ವಿಮಾನ ನಿಲ್ದಾಣದಲ್ಲಿ ಎಲ್ಲ ಪ್ರಾಧ್ಯಾಪಕರು ಎಲ್ಲ ಸಿಕ್ತಿದ್ರು, ನ್ಯಾಯವಾದಿಗಳು ಸಿಕ್ತಿದ್ರು, ಎಲ್ಲರನ್ನು ಕಂಡು ಮಾತನಾಡ್ಬೇಕು. ಆಮೇಲೆ ಕೆಲವು ಜನ ಅವರನ್ನೇ ನೋಡ್ತಿದ್ರು, ಇನ್ನು ಕೆಲವರು ವಾದ ವಿವಾದಕ್ಕೆ ಎಲ್ಲ ಇಳಿತಿದ್ರು. ಕೆಲವೊಮ್ಮೆ ಅವರು ಪ್ರಭುಪಾದರ ಪರವಾಗಿ ಮಾತನಾಡಬೇಕಾಗಿತ್ತು. ಹಾಗೆ ಅಲ್ಲಿ ಎಲ್ಲಾ ಕಡೆಗೂ ಕೂಡ ಪ್ರಭುಪಾದರ ಪುಸ್ತಕ ಮೊದಲು ಪ್ರಾರಂಭವಾಗಿ ಚೆನ್ನಾಗಿ ಅದನ್ನು ವಿತರಣೆ ಮಾಡ್ಲಿಕ್ಕೆ ಅಲ್ಲಿ ಸಾಧ್ಯ ಆಗ್ತದೆ. ಆಮೇಲೆ ಇಲ್ಲಿ ಕಮಲಕೃಷ್ಣ ಗೋಸ್ವಾಮಿ ಅವರು ರಾಧಾ ದಾಮೋದರ ಸಂಘವನ್ನು ಪ್ರಾರಂಭಿಸಿದಾಗ ಅವರು ಅಂದುಕೊಂಡದಿಷ್ಟೇ, ಹಬ್ಬ ಹರಿದಿನಗಳಲ್ಲಿ ಆಚರಿಸುವ ಮೂಲಕ ಆ ಸಂದರ್ಭಗಳಲ್ಲಿ ಹರೇ ಕೃಷ್ಣ ಮಂತ್ರವನ್ನು ಜಪಿಸಬೇಕು, ಅದರ ಪ್ರಸಾದವನ್ನು ಹಂಚುವುದರ ಮೂಲಕ ಎಲ್ಲರಿಗೂ ಕೂಡ ಎಷ್ಟು ಸಾಧ್ಯವೋ ಅಷ್ಟು ಜನರನ್ನು ಭಕ್ತರನ್ನಾಗಿ ಮಾಡಬೇಕು ಅಂತ ಹೇಳಿ ರಾಧಾ ದಾಮೋದರ ಸಂಘವನ್ನು ಸ್ಥಾಪಿಸುವ ಮೊದಲು ಅಲ್ಲಿ ನಮ್ಮ ಗ್ರಂಥ ವಿತರಣ ಆ ಪದ್ಧತಿ ಬೇರೆ ರೀತಿಯಲ್ಲೇ ಇತ್ತು. ಆ ಸಂಘವನ್ನು ಸ್ಥಾಪಿಸುವ ಮೊದಲು ಆ ಗ್ರಂಥ ವಿತರಣದ ಪದ್ಧತಿ ಏನು ಬೇರೆ ಬೇರೆ ರೀತಿಯಲ್ಲಿ ಇತ್ತು. ಒಬ್ಬ ವ್ಯಕ್ತಿಗೆ ಆತನು ನೀಡುವ ದೇವನಿಗೆ ಅದು ಪ್ರಮಾಣಕ್ಕೆ ತಕ್ಕಂತೆ ಪುಸ್ತಕಗಳನ್ನು ನೀಡುತ್ತಿದ್ರು. ಅಂತಹ ಪುಸ್ತಕಗಳು ಬೃಹತ್ ಗ್ರಂಥಗಳಾಗಬಹುದು, ಸಾಮಾನ್ಯ ಗಾತ್ರದ ಗ್ರಂಥಗಳು ಕೂಡ ಆಗಬಹುದು. ಇಂತಹ ಗ್ರಂಥಗಳು ಎಂಬುದು ಆ ದೇಣಿಗೆಯ ನಿಧಿಯನ್ನು ಅದು ಅವಲಂಬಿಸಿರುತ್ತಿತ್ತು. ಸ್ಕ್ರೀನ್ ಬಂದಿದ ಇಲ್ಲ ಅಲ್ಲ? ಹರೇ ಕೃಷ್ಣ. ಬಂದಿಲ್ಲ ಮಾತಾಜಿ. ಓಕೆ. ಆದ್ರೆ ಎಲ್ಲಾ ಬಗೆಯ ಆ ಗ್ರಂಥ
ಹೋಯ್ತಾ? ಪುನಃ ಹೋಯ್ತಾ? ಇವಾಗ ಬರ್ತಾ ಇದೆ. ಬರ್ತಾ ಉಂಟು, ಪುನಃ ರಿಟರ್ನ್ ಹೋಯ್ತು. ಮೈನಸ್ ಪೇಜ್ ಬರ್ತಾ ಇಲ್ಲಿ ಅದರ ವಿಷಯವಾಗಿ ದೊಡ್ಡ ಗ್ರಂಥಗಳ ಮಾರಾಟದ ಸಂಖ್ಯೆಯನ್ನು ಹೆಚ್ಚು ಮಾಡುವ ಬಗ್ಗೆ ಯಾವಾಗ್ಲೂ ಅದರ ಬಗ್ಗೆನೇ ಯೋಚಿಸ್ತಿದ್ರು. ಆಮೇಲೆ ಜನರು ಸಾಮಾನ್ಯವಾಗಿ ಕಡಿಮೆ ಮೊತ್ತದ ದೇಣಿಗೆಯನ್ನು ನೀಡ್ತಿದ್ರು. ದೊಡ್ಡ ಗ್ರಂಥವನ್ನು ನೀಡುವಷ್ಟು ಹೆಚ್ಚು ದೇಣಿಗೆಯನ್ನು ಅವರು ಕೊಡುವುದು ಅಪರೂಪ ಆಗಿತ್ತು. ಬೃಹತ್ ಗ್ರಂಥಗಳ ವಿತರಣೆ ಇದೇ ಸಮಸ್ಯೆ ಅಲ್ಲಿ ಆಗ್ತಿದ್ದದ್ದು. ಆಗ ಕೃಷ್ಣ ಒಂದು ಹೊಸ ಉಪಾಯವನ್ನು ಪ್ರಭುಪಾದರ ತಲೆಯಲ್ಲಿ ಹಾಕ್ತಾರೆ. ಅನೇಕರಿಂದ ಈ ಸಣ್ಣ ಸಣ್ಣ ದೇಣಿಗೆಗಳನ್ನೆಲ್ಲ ಸಂಗ್ರಹಿಸಿ ಅದನ್ನು ಸ್ವೀಕರಿಸುವುದು, ಆ ದೇಣಿಗೆಯನ್ನೆಲ್ಲ ಸ್ವೀಕರಿಸುವುದು, ಮತ್ತೆ ಒಬ್ಬರಿಗೆ ಒಂದು ಬೃಹತ್ ಗ್ರಂಥವನ್ನು ನೀಡುವುದು, ಉಳಿದವರಿಗೆ ಬ್ಯಾಕ್ ಟು ಗಾಡೆಡ್ ಅದನ್ನು ಆ ಪತ್ರಿಕೆಯ ಕಿರು ಪುಸ್ತಕಗಳನ್ನು ನೀಡುವುದು ಅಂತ ಹೇಳಿ. ಆಮೇಲೆ ಈ ಉಪಾಯದ ಮೂಲಕ ಬೃಹತ್ ಗ್ರಂಥಗಳ ಮಾರಾಟದ ಸಂಖ್ಯೆ ಅದು ತೀವ್ರವಾಗಿ ಹೆಚ್ಚಿಸುವುದು ಅದನ್ನು ಸಾಧ್ಯ ಆಯಿತು. ಈ ವಿಚಾರವನ್ನು ಪ್ರಭುಪಾದರು ಕೂಡ ಒಪ್ಕೊಳ್ತಾರೆ. ಏನು ಒಪ್ಪಿಕೊಳ್ತಾರೆ? ಈಗ ಸಣ್ಣ ಸಣ್ಣ ದೇಣಿಗೆಯನ್ನು ಸ್ವೀಕರಿಸುವುದು, ಬ್ಯಾಕ್ ಟು ಗಾಡೆಡ್ ಅಂತಹ ಕಿರು ಪುಸ್ತಕಗಳನ್ನು ಅವರಿಗೆ ನೀಡುವುದು ಅಂತೇಳಿ. ಈ ಉಪಾಯದಿಂದ ಮಾರಾಟದ ಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ. ಆಮೇಲೆ ಪುಸ್ತಕ ನಿಧಿಗೆ ಪುಸ್ತಕಗಳ ಮಾರಾಟದಿಂದ ಬರಬೇಕಾದ ಹಣ ಬಂದ್ರೆ ಸಾಕು ಅಂತೇಳಿ ಅವರು ದೇಣಿಗೆಯ ಪ್ರಮಾಣವನ್ನು ಲೆಕ್ಕಿಸದೆ ಎಷ್ಟು ಸಾಧ್ಯವೋ ಅಷ್ಟು ಸಂಖ್ಯೆಯಲ್ಲಿ ಪುಸ್ತಕಗಳನ್ನು ವಿತರಣೆ ಮಾಡುವುದಕ್ಕೆ ಶ್ರೀಲ ಪ್ರಭುಪಾದರು ಅಲ್ಲಿ ಅನುಮತಿಯನ್ನು ಕೊಟ್ಟರು ಎಲ್ಲರಿಗೂ ಸಹ. ಹೀಗಾಗಿ ಒಂದೇ ತಿಂಗಳಲ್ಲಿ 50,000 ಬೃಹತ್ ಗ್ರಂಥಗಳನ್ನು ವಿತರಿಸುವುದು ಅಲ್ಲಿ ರಾಧಾ ದಾಮೋದರ ಸಂಘಕ್ಕೆ ಸಾಧ್ಯವಾಯಿತು. ಶ್ರೀಲ ಪ್ರಭುಪಾದರು ರಾಧಾ ದಾಮೋದರ ಸಂಘದ ಬಗ್ಗೆ ವಿಶೇಷ ಆಸಕ್ತಿಯನ್ನು ತೋರಿಸ್ತಾರೆ. ಬಿಬಿಟಿಯಿಂದ ಹೆಚ್ಚು ಬಸ್ಸುಗಳನ್ನು ಕೊಳ್ಳುವುದಕ್ಕೆ ಕೂಡ ಅವರು ಸಾಲ ಮಂಜೂರು ಮಾಡ್ತಾರೆ. ಆಮೇಲೆ ಸುಸಜ್ಜಿತವಾದ ಗ್ರೇ ಹೌಂಡ್ ಬಸ್ಸುಗಳಲ್ಲಿ ನಮ್ಮ ಸಂಕೀರ್ತನ ಸೈನ್ಯ ಒಂದು ನಿಮಿಷ ಸ್ಕ್ರೀನ್ ತರ್ತೇನೆ. ಕಾಣ್ತದ ಸ್ಕ್ರೀನ್? ಹರೇ ಕೃಷ್ಣ. ಕಾಣ್ತಾ ಇದೆ ಮಾತಾಜಿ. ಓಕೆ. ಇಲ್ಲಿ 1974 ಕೊನೆಯ ವೇಳೆಗೆ ರಾಧಾಕೃಷ್ಣ ದಾಮೋದರ ಸಂಘದ 3 ಬಸ್ಸುಗಳು ಬಂತು, ವ್ಯಾನುಗಳು ಬಂತು. ಅದು ಇದ್ದವು. ಸದಸ್ಯರ ಸಂಖ್ಯೆ ತುಂಬಾ ಆಗಿತ್ತು, ಅಪರಿಮಿತವಾಗಿತ್ತು. ಪ್ರಭುಪಾದರು ಅವರ ಆ ಬಸ್ಸುಗಳನ್ನು ಜಂಗಮ ದೇವಾಲಯಗಳು ಅಂತ ಹೇಳಿ ಕರೀತಾರೆ. ಆ ಬಸ್ಸುಗಳನ್ನು ಅಂದ್ರೆ ಆ ಬಸ್ಸುಗಳು ಏನು, ಸಂಕೀರ್ತನ ಸೈನ್ಯ ಮಾಡ್ಲಿಕ್ಕೆ ಮಾತ್ರ ಉಪಯೋಗ ಮಾಡ್ತಿದ್ರು, ಪ್ರಯಾಣ ಮಾಡೋದು. ಅದರಿಂದ ಎಲ್ಲ ಸಾಧ್ಯ ಆಯ್ತು ಅವರಿಗೆ. ರಾಧಾ ದಾಮೋದರ ಸಂಘದ ಭಕ್ತರು ತಮ್ಮ ಕಾರ್ಯಕ್ರಮವನ್ನು ಮುಂದುವರಿಸಬೇಕಂತ ಹೇಳಿ ಖಂಡಿತವಾಗಿಯೂ ಇಲ್ಲಿ ಪ್ರಭುಪಾದರು ಅವರು ಚೈತನ್ಯ ಮಹಾಪ್ರಭುಗಳಿಗೆ ಪ್ರಿಯವಾದ ಕೆಲಸವನ್ನು ಮಾಡುತ್ತಿರುತ್ತಾರೆ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಪ್ರಭುಪಾದರು ತಮ್ಮ ಒಂದು ಪತ್ರದಲ್ಲಿ ಹೀಗೆ ಬರೀತಾರೆ: ನನ್ನ ಪುಸ್ತಕಗಳ ಮಹತ್ವವನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಾ. ಇದು ನನಗೆ ತುಂಬಾ ಸಂತೋಷ ಉಂಟು ಮಾಡುತ್ತದೆ. ಆದ್ದರಿಂದಲೇ ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ, ಪ್ರತಿಯೊಬ್ಬರು ಈ ಪುಸ್ತಕಗಳನ್ನು ಪಡೆಯುವಂತಾಗ್ಲಿ ಅಂತ ಹೇಳಿ ಹೇಳ್ತಾರೆ. ಶ್ರೀಲ ಪ್ರಭುಪಾದರು ರಾಧಾ ದಾಮೋದರ ಸಂಘವು 100 ಬಸ್ಸುಗಳನ್ನು ಹೊಂದುವುದಕ್ಕೆ ಕಾರಣಕರ್ತರಾದ್ರು. ಅಲ್ಲಿ ಎಲ್ಲರನ್ನೂ ಕೂಡ ಅವರು ಪ್ರೋತ್ಸಾಹಿಸ್ತಾರೆ. ಹಾಗೆ ಚೈತನ್ಯ ಮಹಾಪ್ರಭುಗಳು ಅವರ ಪರಮ ಗುರಿಯಾಗಿದ್ದ ಕೃಷ್ಣ ಪ್ರಜ್ಞೆಯನ್ನು ಅವರು ಹಳ್ಳಿಗೂ ನಗರ ನಗರಕ್ಕೂ ಒಯ್ದು ಮುಟ್ಟಿಸಲು ಇದರಿಂದ ತಮಗೆ ಅನುಕೂಲವಾಗ್ತದೆ ಅಂತೇಳಿ ಲಾಸ್ ಏಂಜಲೀಸ್ ದೇವಾಲಯ, ತ್ರಿಪುರಾರಿಯಿಂದ ಬಿಬಿಟಿ ಪಾರ್ಟಿ, ಮತ್ತೆ ನಮ್ಮ ರಾಧಾ ದಾಮೋದರ ಸಂಘ ಇವುಗಳ ನಡುವೆ ಆರೋಗ್ಯಕರವಾದ ತೀವ್ರವಾದ ಒಂದು ದಿವ್ಯ ಸ್ಪರ್ಧೆಯನ್ನು ಕೂಡ ಅಲ್ಲಿ ಉದ್ಭವವಾಗಿರುವುದನ್ನು ಪ್ರಭುಪಾದರು ನೋಡುತ್ತಾ ಈ ಸ್ಪರ್ಧೆಯನ್ನು ಅವರು
ಸಂತೋಷದಿಂದ ಪ್ರೋತ್ಸಾಹಿಸ್ತಾರೆ. 1974ರಲ್ಲಿ ಪ್ರಾರಂಭವಾದ ಇನ್ನೊಂದು ಸಂಘ BBT. ಅದು ಹೃದಯಾನಂದ ಗೋಸ್ವಾಮಿ ಅವರ ಹೊಸ ಇಂಗ್ಲೆಂಡಿನ ಪ್ರತಿಷ್ಠಿತ ವಿದ್ಯಾನಿಲಯಗಳಿಗೆ ಭೇಟಿ ನೀಡಲು ಕೆಲವು ಬ್ರಹ್ಮಚಾರಿಗಳನ್ನು ಕಳುಹಿಸಿಕೊಟ್ಟಾಗ ಆ ಸಂಘ ಅಲ್ಲಿ ಪ್ರಾರಂಭವಾಗ್ತದೆ. ಈಗ ಬ್ರಹ್ಮಚಾರಿಗಳು ಶ್ರೀಲ ಪ್ರಭುಪಾದರ ಸಮಗ್ರ ಕೃತಿಗಳನ್ನು ವಿಶ್ವವಿದ್ಯಾನಿಲಯಗಳ ಪ್ರಾಧ್ಯಾಪಕರುಗಳು ಮಾರಾಟ ಮಾಡಲು ಪ್ರಯತ್ನಿಸ್ತಾರೆ. ಅಂತಹ ಕೃತಿಗಳನ್ನು ಎಲ್ಲ ಪ್ರಾಧ್ಯಾಪಕರುಗಳು ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ತಮ್ಮ ಮೊದಲ ಪ್ರಯತ್ನದಲ್ಲೇ ಮಹತ್ವದ ಗೆಲುವನ್ನು ಅವರು ಸಾಧಿಸಿದ್ರು. ಗ್ರಂಥಾಲಯಗಳಿಗೆ ಪುಸ್ತಕವನ್ನು ಮಾರುವ ಈ ವಿಚಾರ ಶ್ರೀಲ ಪ್ರಭುಪಾದರಿಗೆ ಇದು ಮೊದಲೇ ಗೊತ್ತಿತ್ತು, ಮೊದಲಿಂದ ಸಹ ಇತ್ತು. ಅದು ಅಮೆರಿಕಕ್ಕೆ ಬರುವುದಕ್ಕೆ ಮೊದಲೇ ಭಾರತದಲ್ಲಿ ಗ್ರಂಥಾಲಯಗಳಿಗೆ ಅವರು ಭೇಟಿ ನೀಡಿ ಶ್ರೀಮದ್ ಭಾಗವತದ ಮೊದಲ ಸ್ಕಂದದ ಪ್ರತಿಗಳನ್ನು ತೆಗೆದುಕೊಂಡು ಹೋಗಿದ್ರು. ಅವರ ಪ್ರಯತ್ನದಿಂದಾಗಿ ನವದೆಹಲಿಯ ಆ ಕಾಂಗ್ರೆಸ್ಸಿನ ಗ್ರಂಥಾಲಯವು ಶ್ರೀಮದ್ ಭಾಗವತದ ಮೊಟ್ಟ ಮೊದಲ ಸಂಪುಟಗಳನ್ನು ಹೊಂದಿದ್ದವು. ಈಗ ಅಮೆರಿಕ ಎಲ್ಲಾ ಗ್ರಂಥಾಲಯಗಳಲ್ಲಿ ಮತ್ತೆ ವಿಶ್ವವಿದ್ಯಾನಿಲಯಗಳಲ್ಲಿ ಕೂಡ ಈ ಪುಸ್ತಕಗಳು ಕಾಣ್ತಿರ್ತದೆ ಅಂತ ಅವರ ಕನಸು ಕಂಡಿದ್ರು. ಅದು ಈಗ ನನಸಾಯಿತು. ಕೆಲವೇ ತಿಂಗಳು ಅನಂತರ ಪ್ರಾಧ್ಯಾಪಕರುಗಳಿಂದ ಅವರ ಪ್ರೋತ್ಸಾಹಕಾರಿ ವಿಮರ್ಶೆಗಳು ಕೂಡ ಅವರಿಗೆ ಪ್ರಭುಪಾದರಿಗೆ ಇಲ್ಲಿ ಬರತೊಡಗುತ್ತದೆ. ಕೆಲವರು ಆ ಪ್ರಭುಪಾದರ ಪುಸ್ತಕಗಳನ್ನು ತಮ್ಮ ಕಾಲೇಜಿನ ಪಠ್ಯ ಪುಸ್ತಕಗಳಲ್ಲಿ ಕೂಡ ಸೇರಿಸಿದ್ರು. ಆಗ ಪ್ರಭುಪಾದರು ಹೀಗೆ ಬರೆದರು: ಗ್ರಂಥಾಲಯಗಳಿಂದ ಪುಸ್ತಕಗಳಿಗಾಗಿ ಬೇಡಿಕೆ ಬರುತ್ತಿರುವುದು ಅದು ನನಗೆ ತುಂಬಾ ಇಷ್ಟ. ಆ ಬೇಡಿಕೆ 50,000ದವರೆಗೆ ಹೆಚ್ಚುವಂತೆ ನೀವು ಪ್ರಯತ್ನ ಮಾಡಬೇಕು ಅಂತೇಳಿ ಬರೆಯುತ್ತಾರೆ ಕಾಗದ. 1974ರಲ್ಲಿ ಪ್ರಾರಂಭವಾದ ಇನ್ನೊಂದು ಸಂಘ ಅದು ನಾಮಹಟ್ಟ. ಇಬ್ಬರು ಸನ್ಯಾಸಿಗಳ ಮಾರ್ಗದರ್ಶನದಲ್ಲಿ ಅನೇಕ ಬ್ರಹ್ಮಚಾರಿಗಳು ಸೇರಿ ಈ ಸಂಘವನ್ನು ಪ್ರಾರಂಭಿಸ್ತಾರೆ. ಆ ನಾಮಹಟ್ಟ ಸಂಘದವರು ತಮ್ಮ ಪ್ರವಾಸ ಕಾರ್ಯಕ್ರಮದಲ್ಲಿ ಅನೇಕ ಪುಸ್ತಕಗಳನ್ನು ಮಾರ್ತಾರೆ. ಮಾರಾಟದಿಂದ ಬಂದ ಲಾಭವನ್ನು ಶ್ರೀಲ ಪ್ರಭುಪಾದರ ಬೊಂಬಾಯಿ, ಮಾಯಾಪುರ ಮತ್ತೆ ವೃಂದಾವನದ ಕಾರ್ಯ ಯೋಜನೆಗಳಿಗೆ ಅಲ್ಲಿಗೆ ಕಳುಹಿಸಿಕೊಡ್ತಾರೆ. 1974 ಅಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ವಾರಗಟ್ಲೆ ಶ್ರೀಲ ಪ್ರಭುಪಾದರು ಕಾಯಿಲೆಯಿಂದ ಬಳಲುತ್ತಿದ್ರು. ಆ ಪುಸ್ತಕ ವಿತರಣಾ ವರದಿಗಳೇ ಅವರ ಪಾಲಿಗೆ ಅತ್ಯುತ್ತಮ ಔಷಧಿಯಾಗಿ ಅಲ್ಲಿ ಪರಿಣಾಮಗೊಳ್ತದೆ. ಆಮೇಲೆ ಗ್ರಂಥಾಲಯವು ಸಂಘಕ್ಕೆ ಅವರು ಹೀಗೆ ಬರೀತಾರೆ: ನನ್ನ ಪುಸ್ತಕಗಳು ಮಾರಾಟವಾಗುತ್ತಿರುವ ವರದಿಗಳು ಅದನ್ನು ಬಂದಾಗಲೆಲ್ಲ ನನ್ನಲ್ಲಿ ಹೊಸ ಹೊಸ ಶಕ್ತಿ ಸಂಚಲನವಾಗ್ತದೆ ಅಂತ ಹೇಳಿ. ಕಾಯಿಲೆಯಿಂದ ಕೃಶನಾಗಿರುವ ಈ ಸಂದರ್ಭದಲ್ಲಿ ನಿಮ್ಮ ವರದಿಗಳು ನನಗೆ ವಿಶೇಷವಾದ ಚೇತನ ಶಕ್ತಿಯನ್ನೆಲ್ಲ ಕೊಡ್ತಾ ಇದೆ. ಇದೇ ಸಮಯದಲ್ಲಿ ಶ್ರೀಲ ಪ್ರಭುಪಾದರು ರಾಮೇಶ್ವರ ಅವರಿಗೆ ಹೀಗೆ ಬರೆದಿದ್ರು: ಪುಸ್ತಕ ಮಾರಾಟದ ಸಂಖ್ಯೆ ಹೆಚ್ಚುತ್ತಾ ಹೋಗ್ಲಿ, ಇದು ನನ್ನ ಜೀವನದಲ್ಲಿ ಸಮಾಧಾನ ನೀಡುವ ಏಕೈಕ ಸಂಗತಿ ಅಂತೇಳಿ ಪ್ರಭುಪಾದರಲ್ಲಿ ಯಾರಿಗಿದು ರಾಮೇಶ್ವರರಿಗೆ ಬರೀತಾರೆ. ನನ್ನ ಪುಸ್ತಕಗಳು ಈ ರೀತಿ ಮಾರಾಟವಾಗುತ್ತಿರುವುದನ್ನು ಕೇಳಿದಾಗ ನಾನು ಯುವಕನಂತೆ ಹೊಸ ಶಕ್ತಿಯನ್ನು ಪಡಿತೇನೆ ಅಂತೇಳಿ ಪ್ರಭುಪಾದರು ಇಲ್ಲಿ ಹೇಳ್ತಾರೆ. 1974ರ ಕೊನೆಯ ವೇಳೆಗೆ ಶ್ರೀಲ ಪ್ರಭುಪಾದರು ಅವರ ಆರೋಗ್ಯ ಗಣನೀಯವಾಗಿ ಸುಧಾರಿಸ್ತದೆ. ಆಮೇಲೆ ಅದೇ ರೀತಿ ಅವರು BBTಯ ಆರೋಗ್ಯ ಕೂಡ. ಕ್ರಿಸ್ಮಸ್ ಮಾರಾಟದ ಸುಗ್ಗಿಯಲ್ಲಿ ಎಲ್ಲಾ ದೇವಾಲಯಗಳು ತೀವ್ರವಾಗಿ ತೊಡಗಿಕೊಳ್ತದೆ. ಅಮೆರಿಕದಲ್ಲಿ ಸುಮಾರು 3,87,000 ಗಟ್ಟಿ ರಟ್ಟಿನ ಗ್ರಂಥಗಳು ಈ ವರ್ಷದಲ್ಲಿ ಮಾರಾಟವಾಗಿರುವುದನ್ನು BBTಯ ಪ್ರಭುಪಾದರಿಗೆ ವರದಿ ಮಾಡ್ತದೆ. BBT ಅಂದ್ರೆ ಕಳೆದ ವರ್ಷಕ್ಕಿಂತ ಆ ವರ್ಷ ಮಾರಾಟದಲ್ಲಿ 67% ಜಾಸ್ತಿ ಆಯಿತು. ಹೆಚ್ಚು ಕಮ್ಮಿ ಅಂದ್ರೆ 40,000ದಷ್ಟು ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆಯ ಪ್ರತಿಗಳು ಅಲ್ಲಿ ಮಾರಾಟವಾಗಿದ್ದವು. ಅಂದ್ರೆ 89% ಹೆಚ್ಚಳ ಆಯಿತು. ಇಲ್ಲಿ ಅಮೆರಿಕದ BBTಯು ಬೇರೆ ಬೇರೆ ದೇವಾಲಯಗಳಿಗೆ 66,000 ಪ್ರತಿಗಳನ್ನು ಮಾರಾಟ ಮಾಡಿದವು. ಇದು 60% ಹೆಚ್ಚಳ ಅಂತ ಹೇಳ್ತಾರೆ. ಇಂತಹ ವರದಿಗಳು ಇಲ್ಲಿ ಶ್ರೀಲ ಪ್ರಭುಪಾದರು ಹೊಸ ಯುವಕನಂತೆ ಶಕ್ತಿಶಾಲಿ ಆಗ್ಲಿಕ್ಕೆ ಕಾರಣವಾದವು. 1974ರಲ್ಲಿ ಆ ಬೆರಗುಗೊಳಿಸುವಂತಹ ಈ ಮಾರಾಟದ ಹೆಚ್ಚಳದಿಂದಾಗಿ ಪ್ರಭುಪಾದರ ಪುಸ್ತಕ ವಿತರಣೆಗಳು ಚಳವಳಿಯು ಎಲ್ಲಾ ಬಗೆಯ ಆ ಬೆಳವಣಿಗೆ ಮತ್ತೆ ಸೂಚನೆಗಳೊಂದಿಗೆ 1975ರಲ್ಲಿ ದಾಪುಕಾಲು ಹಾಕುತ್ತಾ ಅಲ್ಲಿ ಮುನ್ನಡೆಯುತ್ತದೆ. 1972ರಲ್ಲಿ ಶ್ರೀಲ ಪ್ರಭುಪಾದರು
ಭಕ್ತಿ ವೇದಾಂತ ಬುಕ್ ಟ್ರಸ್ಟ್ ಬಿಬಿಟಿ ಅನ್ನೋ ಒಂದು ಸ್ವತಂತ್ರ ಘಟಕವಾಗಿ ಅವರು ಪ್ರಾರಂಭಿಸಿದ್ರು. ಅಲ್ಲಿ ಈ ಟ್ರಸ್ಟಿನ ಉದ್ದೇಶ ಏನು? ಪ್ರಭುಪಾದರ ಪುಸ್ತಕಗಳನ್ನು ನಿರಂತರವಾಗಿ ಸಿದ್ಧಪಡಿಸಬೇಕು, ಆಮೇಲೆ ವಿತರಣೆ ಮಾಡುವಂಥದ್ದು. ಬಿಬಿಟಿಯ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘದ ಅನುಕೂಲಕ್ಕಾಗಿಯೇ ಅದು ಸಂಪೂರ್ಣವಾಗಿ ಕೆಲಸ ಮಾಡುವುದಾದ್ರೂ ಅದು ತನ್ನದೇ ಆದ ಒಂದು ಸ್ವತಂತ್ರವಾದ ಅಸ್ತಿತ್ವವನ್ನು ಅದು ಹೊಂದಿತ್ತು. ಈ ಟ್ರಸ್ಟಿನ ವಿಧಿಯ ಪ್ರಕಾರ ಆ ಪುಸ್ತಕದಿಂದ ಬಂದ ಹಣವನ್ನು ಟ್ರಸ್ಟಿಗಳು ಇಸ್ಕಾನ್ ಸಂಸ್ಥೆಗೆ ಎರಡು ಬೇರೆ ಬೇರೆ ನಿಧಿಗಳಾಗಿ ಅವರು ನೀಡಬೇಕು. ಒಂದು ನಿಧಿ ಗ್ರಂಥ ಮುದ್ರಣಕ್ಕಾಗಿ, ಇನ್ನೊಂದು ನಿಧಿ ಇಸ್ಕಾನ್ನ ಆಸ್ತಿ ಪಾಸ್ತಿ ಕೊಳ್ಳುವುದಕ್ಕಾಗಿ ಅಂತ ಹೇಳಿ, ಮತ್ತು ದೇವಾಲಯದ ನಿರ್ಮಾಣಕ್ಕಾಗಿ ಅಂತೇಳಿ. ಈ ಸಮ ವಿತರಣಾ ಸೂತ್ರವನ್ನು ಅನುಸರಿಸಿದೆ ಅದಲ್ಲಿ ಆ ರೀತಿ ಮಾಡಿದ್ರೆ ಅದ್ರಲ್ಲಿ ಇಸ್ಕಾನ್ ಸಂಸ್ಥೆಯ ಯಶಸ್ಸಿಗೆ ಕೃಷ್ಣನು ಖಂಡಿತವಾಗಿ ಕೂಡ ಅನುಗ್ರಹಿಸ್ತಾನೆ ಅಂತ ಹೇಳ್ತಾರೆ ಎಂಬುದು ಅದು ಪ್ರಭುಪಾದರ ಆವಾಗಲೇ ನಂಬಿಕೆ ಅದು ಪ್ರಭುಪಾದರಲ್ಲಿ ಇತ್ತು. ಈ ಸೂತ್ರದ ಬಗ್ಗೆ ಪ್ರಭುಪಾದರು ತಮ್ಮ ಸಂಭಾಷಣೆಗಳಲ್ಲಿ ಮತ್ತೆ ಪತ್ರಗಳಲ್ಲಿ ಮಾತ್ರವಲ್ಲ, ಶ್ರೀಮದ್ ಭಾಗವತದ ತಮ್ಮ ವ್ಯಾಖ್ಯಾನಗಳಲ್ಲಿ ಕೂಡ ಮತ್ತೆ ಮತ್ತೆ ಅದನ್ನೇ ಪ್ರಸ್ತಾಪಿಸ್ತಾ ಇದ್ರು ಅವರು. ಶ್ರೀಲ ಪ್ರಭುಪಾದರು ಬಿಬಿಟಿಯ ಟ್ರಸ್ಟಿನ ಪುಸ್ತಕ ಮುದ್ರಣದ ಯೋಜನೆಯಲ್ಲಿ ತಯಾರಿಸುವ ಅಧಿಕಾರವರು ನೀಡಿದ್ರು. ಯೋಜನೆಯ ತಯಾರಿಸಿದ ಮೇಲೆ ಅವುಗಳ ಒಪ್ಪಿಗೆಯನ್ನು ಪಡೆಯಲು ಟ್ರಸ್ಟಿಗಳು ಪ್ರಭುಪಾದರೊಂದಿಗೆ ಸಮಾಲೋಚನೆ ಮಾಡ್ತಿದ್ರು. ಬಿಬಿಟಿ ಟ್ರಸ್ಟ್ಗಳು ಪುಸ್ತಕದ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಕಾಯ್ದುಕೊಳ್ಳಬೇಕಾಗಿದ್ದ ಅರ್ಹತೆ ಮತ್ತು ಅನುಸರಿಸಬೇಕಾದ ಮಾರ್ಗದರ್ಶಕ ಸೂತ್ರಗಳನ್ನು ಪ್ರಭುಪಾದರು ಇಲ್ಲಿ ಸೂಚಿಸ್ತಾರೆ. ಈಗ ಅವರೊಂದಿಗೆ ಸಮಾಲೋಚನೆ ನಡೆಸಿದ ಮೇಲಷ್ಟೇ ಟ್ರಸ್ಟಿಗಳು ಏನಾದ್ರೂ ಬದಲಾವಣೆ ಮಾಡಲು ಸಾಧ್ಯವಾಯಿತು, ಇಲ್ಲದಿದ್ರೆ ಖಂಡಿತ ಸಾಧ್ಯವಿಲ್ಲ. ಪ್ರಭುಪಾದರೊಂದಿಗೆ ಯಾವಾಗಲೂ ಸಮಾಲೋಚನೆ ಮಾಡಿದ್ರೇನೆ ಸಾಧ್ಯ. ಸಾಮಾನ್ಯವಾಗಿ ಆ ಬದಲಾವಣೆಗಳಲ್ಲಿ ಪ್ರಭುಪಾದರಿಗೆ ಅಂತಹ ಆಸಕ್ತಿ ಏನು ಇರಲಿಲ್ಲ. ಅವರು ಆ ಪುಸ್ತಕದ ಆಕಾರ, ಕಲೆ, ಮುದ್ರಣ, ವಿನ್ಯಾಸ, ಇನ್ನು ಸಾಗಾಣಿಕೆಯ ಕ್ರಮಗಳು, ದೇವಾಲಯಗಳಿಂದ ಮಾರಾಟ ಮಾಡುವ ವಿಧಿವಿಧಾನಗಳು, ಒಟ್ಟಾಗಿ ಈ ಬಿಬಿಟಿಯ ಪ್ರಕಾಶನ ಚಟುವಟಿಕೆಯ ಪ್ರತಿಯೊಂದು ಅಂಶದ ಬಗ್ಗೆ ಮಾರ್ಗದರ್ಶನವನ್ನು ಅವರು ಮಾಡ್ತಿದ್ರು. ಕೆಲವು ದೇವಾಲಯಗಳು ಬಿಬಿಟಿಗೆ ಸರಿಯಾಗಿ ಅನುಸಂಧಾನ ಮಾಡದಿದ್ರೆ ಆ ಭಾಗ ಅವರು ತಕ್ಷಣವೇ ಪ್ರತಿಕ್ರಿಯೆ ನೀಡ್ತಿದ್ರು. ಇಂತಹ ದೊಡ್ಡ ದೇವಾಲಯಗಳು ಹೀಗೆ ನಡೆದುಕೊಳ್ಳುವುದು ಸರಿಯಲ್ಲ, ತಾವು ಕೊಡಬೇಕಾದ ಹಣವನ್ನು ಕೊಡದಿರುವ ಮೂಲಕ ಇಡೀ ಸಂಘಕ್ಕೆ ಅದು ಒಳ್ಳೆಯ ಉದಾಹರಣೆಯಾಗಿ ಪರಿಣಾಮ ಆಗುವುದಿಲ್ಲ, ಮತ್ತೆ ಇದು ನಿಜಕ್ಕೂ ಅಕ್ರಮ ಆಗ್ತದೆ. ಆಡಳಿತ ವ್ಯವಹಾರಗಳಿಂದ ನಿರ್ವರ್ತನ ಆಗ್ಬೇಕು ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ. ಆದ್ರೆ ಈ ಅಧ್ಯಕ್ಷರುಗಳು ಮತ್ತು ಜಿಬಿಸಿ ವ್ಯಕ್ತಿಗಳು ಹೀಗೆ ನಡೆದುಕೊಳ್ಳುತ್ತಿದ್ರೆ ನಾನು ಹೇಗೆ ತಾನೇ ಸಮಾಧಾನದಿಂದ ಇರ್ಲಿಕ್ಕೆ ಸಾಧ್ಯ? ಎಲ್ಲಾ ಸಂಗತಿಗಳು ತಮಗೆ ತಾವೇ ನಡೆಯಬೇಕು, ಆಗ ಮಾತ್ರ ನಾನು ಶಾಂತಚಿತ್ತನಾಗಿ ಉಳಿಲಿಕ್ಕೆ ಸಾಧ್ಯ ಅಂತೇಳಿ ಇಲ್ಲಿ ಪ್ರಭುಪಾದರು ಓರ್ವ ನಿಷ್ಠುರ ವ್ಯವಸ್ಥಾಪಕರು ಕೂಡ ಆಗಿದ್ರು. ವೇದಗಳು ಹೇಳುವ ಪ್ರಕಾರ ಅವರು ಬೆಂಕಿ, ಸಾಲ ಮತ್ತು ಕಾಯಿಲೆ ಈ ಮೂರರ ಬಗ್ಗೆ ಯಾವತ್ತೂ ಎಚ್ಚರದಿಂದ ಇರಬೇಕು ಅಂತ ಹೇಳ್ತಿದ್ರು. ಸರ್ವ ಪ್ರಯತ್ನಗಳಿಂದ ಈ ಮೂರನ್ನು ನಂದಿಸಲು ಪ್ರಯತ್ನಿಸಬೇಕು ಎಂಬುದಾಗಿ ಅವರು ಹೇಳ್ತಿದ್ರು. ಇಸ್ಕಾನ್ ಸಂಸ್ಥೆಯ ಆರ್ಥಿಕ ಸುಭದ್ರಗೆ ಪುಸ್ತಕ ವಿತರಣೆಯು ಆಧಾರ. ಇದು ಶ್ರೀಲ ಪ್ರಭುಪಾದರ ವಿಚಾರ. ಬೇರೆ ಬೇರೆ ವ್ಯವಹಾರಗಳನ್ನು ನಡೆಸಬಹುದು, ಆದರೆ ಆ ಗ್ರಂಥ ಮಾರಾಟ ಮಾತ್ರ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು. ಬೋಧನೆ ಮತ್ತು ಅರ್ಥ ಸಂಚಯನ ಎರಡೂ ಇದರಿಂದ ಕೂಡ ಆಗ್ತಿತ್ತು. ಪ್ರಭುಪಾದರು ದೇವಾಲಯದ ಅಧ್ಯಕ್ಷರೊಬ್ಬರಿಗೆ ಹೀಗೆ ಕಾಗದ ಬರೀತಾರೆ, ನಾವು ನಮ್ಮ ಪುಸ್ತಕಗಳು ಚೆನ್ನಾಗಿ ಮಾರಾಟವಾಗುತ್ತಿರುವುದು ತಿಳಿದು ನನಗೆ ತುಂಬಾ ಪ್ರೋತ್ಸಾಹವಾಗಿದೆ. ಪ್ರೋತ್ಸಾಹಕನಾಗಿದ್ದೇನೆ ನಾನು. ವಿಶ್ವದಾದ್ಯಂತ ಇದೇ ನಮ್ಮ ಪ್ರಧಾನವಾದ ವ್ಯವಹಾರ. ಈ ಬಗ್ಗೆ ನೀವು ನಿಮ್ಮ ಸಂಪೂರ್ಣ ಗಮನ ಕೊಟ್ಟಿದ್ದೆ ಆದರೆ ಆರ್ಥಿಕ ಕೊರತೆ ಯಾವಾಗ್ಲೂ ಉಂಟಾಗುವುದೇ ಇಲ್ಲ. ಇನ್ನೊಂದು ಸಂದರ್ಭದಲ್ಲಿ ಶ್ರೀಲ ಪ್ರಭುಪಾದರು ಹೀಗೆ ಬರೀತಾರೆ, ಸಂಸ್ಥೆಯ ನಾಯಕರು ವ್ಯವಹಾರಿಕತೆಯ ಬಗ್ಗೆ ಒತ್ತು ಕೊಟ್ಟು ಮಾತನಾಡುತ್ತಿರುವ ಈ ಸಂದರ್ಭದಲ್ಲಿ ನಾವು ವ್ಯವಹಾರ ಎಂದ್ರೆ ಏನು ಎಂಬುದನ್ನು ನಾವು ತಿಳಿಯಬೇಕು.
ಯಾವುದೇ ಬೋಧನೆಗೆ ಸಹಕಾರಿಯಾಗ್ತದೋ ಅದೇ ವ್ಯವಹಾರ. ಬೋಧನೆಗೆ ಆರ್ಥಿಕ ನೆರವು ಬೇಕಾಗ್ತದೆ. ವ್ಯವಹಾರ ನಮಗೆ ಅಗತ್ಯವಿರುವುದರಿಂದ ಆ ಕಾರಣಕ್ಕಾಗಿ ನನಗೆ ಗೊತ್ತಿರುವ ಹಾಗೆ ನಮ್ಮ ಚಳವಳಿಯನ್ನು ಮುಂದುವರಿಸಲು ನಮ್ಮ ಪುಸ್ತಕ ವ್ಯವಹಾರ ನಮಗೆ ಸಾಕು ಅಂತೇಳಿ ಇಲ್ಲಿ ಪ್ರಭುಪಾದ್ರು ಹೇಳ್ತಾರೆ. ಶೀಲ ಪ್ರಭುಪಾದ್ರು ಅಲ್ಲಿ ದೇವಾಲಯಗಳಿಗೆ ನೀಡುವ ಎಲ್ಲಾ ಬಿಬಿಟಿಯ ಸಾಲ ಪ್ರಕರಣಗಳನ್ನು ತಾವೇ ಗಮನಿಸ್ತಿದ್ರು. ಯಾವುದೇ ಜಿಬಿಸಿಯ ಕಾರ್ಯದರ್ಶಿ ಅಥವಾ ದೇವಾಲಯದ ಅಧ್ಯಕ್ಷರ ಸಾಲಕ್ಕಾಗಿ ಪ್ರಭುಪಾದ್ರನ್ನೇ ನೋಡ್ಬೇಕು. ಯಾವುದೇ ಜಿಬಿಸಿ ಕಾರ್ಯದರ್ಶಿ ಆಗಿರ್ಲಿ ಅಥವಾ ದೇವಾಲಯದ ಅಧ್ಯಕ್ಷರಾಗ್ಲಿ ಆ ಸಾಲಕ್ಕಾಗಿ ಪ್ರಭುಪಾದ್ರನ್ನೇ ಕಾಯ್ಬೇಕು. 73 ಮತ್ತೆ 74ರಲ್ಲಿ ಶ್ರೀಲ ಪ್ರಭುಪಾದ್ರು ಸಾಕಷ್ಟು ಹೆಚ್ಚು ಮೊತ್ತದ ಸಾಲಗಳನ್ನು ದೇವಾಲಯದ ನಿರ್ಮಾಣ ಅಥವಾ ಆಸ್ತಿ ಖರೀದಿ ಅಥವಾ ದೇವಾಲಯದ ಜೀರ್ಣೋದ್ಧಾರಗಳಿಗೆ ಅವರು ನೀಡ್ತಾರೆ. ಡಲ್ಲಸ್, ಹವಾಯ್, ಸಿಡ್ನಿ, ಚಿಕಾಗೋ, ವಕಾಮರ್ ದೇವಾಲಯಗಳು ಹೀಗೆ ಸಾಲದ ಅನುಕೂಲಗಳನ್ನು ಪಡೆದಂತಹ ಸಂಸ್ಥೆಗಳುಗಳು. ಪ್ರಭುಪಾದ್ರು ರಾಧಾ ದಾಮೋದರ ಸಂಘಕ್ಕೆ ಕೂಡ ಜಂಗಮ ದೇವಾಲಯಗಳು ಎಂದು ಕರೆಯಬಹುದಾದ ಆ ಬಸ್ಸುಗಳನ್ನು ಕೊಲ್ಲಲು ಸಾಲವನ್ನು ಮಂಜೂರು ಮಾಡಿದ್ರು ಅವರು. ದಕ್ಷಿಣ ಅಮೆರಿಕಕ್ಕೆ ಗ್ರಂಥ ಮುದ್ರಣಕ್ಕೆ ಸಾಲವನ್ನು ಅವರು ನೀಡಿದ್ದಾರೆ. ಕೀರ್ತನಾನಂದ ಮಹಾರಾಜರು ಪ್ರತಿ ವರ್ಷವೂ ನವ ಬೃಂದಾವನಕ್ಕಾಗಿ $50,000 ಸಾಲವನ್ನು ಪಡೆಯುತ್ತಿದ್ರು. ನೋಡಿ, ಅಲ್ಲಿ ಕೀರ್ತನಾನಂದ ಮಹಾರಾಜ ಅವರು $50,000 ಸಾಲವನ್ನು ಪಡೆಯುತ್ತಿದ್ರು. ಆದರೆ ಪ್ರಭುಪಾದ್ರು ಬಿಬಿಟಿಯ ಉದ್ದೇಶಗಳಿಗೆ ಹೊಂದಂತಹ ಆ ಸಾಲ ಬೇಡಿಕೆಗಳನ್ನು ಸಾಮಾನ್ಯವಾಗಿ ಅವರು ತಿರಸ್ಕರಿಸ್ತಿದ್ರು. ನವೆಂಬರ್ 6ನೇ ತಾರೀಕು ಪ್ರಭುಪಾದ್ರು ರಾಮೇಶ್ವರಿಗೆ ಅವನಿಗೆ ಹೀಗೆ ಕಾಗದ ಬರೀತಾರೆ. ಬಿಬಿಟಿ ಒಪ್ಪಂದದಲ್ಲಿ ದಾಖಲಾಗದಿರುವ ಆ ಉದ್ದೇಶಗಳಿಗೆ ತಾವು ಬಿಬಿಟಿ ಸಾಲವನ್ನು ಮಂಜೂರು ಮಾಡುವುದು ಸಾಧ್ಯ ಇಲ್ಲ ಅಂತೇಳಿ. ಹಸುಗಳಿಗೆ, ಉಪಹಾರ ಗೃಹಗಳಿಗೆ ಉಪಕರಣ ಪಡೆದ ಸಾಲಗಳನ್ನು ಮರುಪಾವತಿ ಮಾಡಲೇಬೇಕು. ದೇವಾಲಯ ನಿರ್ಮಾಣ ಮತ್ತು ಗ್ರಂಥ ಪ್ರಕಟಣೆ ಇವುಗಳಿಗೆ ಮಾತ್ರ ಬಿಬಿಟಿ ಸಾಲವನ್ನು ಮಂಜೂರು ಮಾಡಲಾಗುವುದು ಅಂತೇಳಿ ಒಂದು ಕಾಗದ ಬರೀತಾರೆ. 1974ರಲ್ಲಿ ಶ್ರೀಲ ಪ್ರಭುಪಾದ್ರು ಬಿಬಿಟಿ ಲಾಭ ಧನವನ್ನು ಭಾರತದಲ್ಲೇ ವೃಂದಾವನದಲ್ಲಿ, ಮಾಯಾಪುರ ಮತ್ತೆ ವಿಶೇಷವಾಗಿ ಮುಂಬಯಿಯ ಮುಖ್ಯ ದೇವಾಲಯಗಳ ನಿರ್ಮಾಣಕ್ಕಾಗಿ ಬಳಸಿಕೊಳ್ತಾರೆ. ರಾಮೇಶ್ವರ ಭಕ್ತರಿಗೆ ಬಿಬಿಟಿಯ ಪ್ರಧಾನ ಉದ್ದೇಶವನ್ನು ಹೀಗೆ ವಿವರಿಸ್ತಾರೆ. ಶ್ರೀಲ ಪ್ರಭುಪಾದ್ರು ಇಂಡಿಯಾದ ಎಲ್ಲಾ ಕಾರ್ಯಯೋಜನೆಗಳನ್ನು ಮತ್ತು ನಿರ್ವಹಣಾ ವೆಚ್ಚವನ್ನು ಖುದ್ದಾಗಿ ತಾವೇ ಪರಿಶೀಲಿಸ್ತಾ ಇದ್ದಾರೆ. ₹1 ದುರ್ವಿನಿಯೋಗ ಆಗದಂತೆ. ಪ್ರಭುಪಾದ್ರು ಆದ್ರೆ ಬೈಯುತ್ತಿದ್ರು. ಈ ಹಣವು ಅನೇಕ ಭಕ್ತರ ಬೆವರಿನ ದುಡಿಮೆಯ ಫಲ. ಈ ಬಗ್ಗೆ ನೀವು ಯಾಕೆ ಎಚ್ಚರ ವಹಿಸಿಲ್ಲ? ಆ ಶ್ರೀಲ ಪ್ರಭುಪಾದ್ರು ಜನ್ಮಾಷ್ಟಮಿಗೆ ಸಿದ್ಧವಾಗುವ ಆ ಶ್ರೀ ಕೃಷ್ಣ ಬಲರಾಮ ಮಂದಿರವನ್ನು ನೋಡಲು ವೃಂದಾವನಕ್ಕೆ ಬರಬೇಕು ಎಂದಿದ್ದಾರೆ. ಅವರು ಮಾಯಾಪುರ ಮಂದಿರ ನಿರ್ಮಾಣದಲ್ಲೂ ಕೂಡ ಆಸಕ್ತರಾಗಿದ್ದಾರೆ. ನೀವು ಒಂದು ವಿಷಯ ಗಮನಿಸಬೇಕು, ಇಂಡಿಯಾದಲ್ಲಿ 10 ಪೈಸೆಗೆ ಒಂದು ಇಟ್ಟಿಗೆ ದೊರೆಯುತ್ತದೆ ಅಂತೆ. ಆವಾಗ ಆಗಿನ ಕಾಲದಲ್ಲಿ, ಈಗ ಇಲ್ಲ. 10 ಪೈಸೆ ಎಂದರೆ ಅಮೆರಿಕದ $0.01. ಅಂದರೆ ನೀವು ಸಂಗ್ರಹಿಸಿದ ಒಂದು ಪೆನ್ನಿಯು ಇಂಡಿಯಾದಲ್ಲಿ ಒಂದು ಇಟ್ಟಿಗೆಯನ್ನು ಕೊಳ್ಳುವುದಕ್ಕೆ ಸಾಕು. ಈ ಆಧ್ಯಾತ್ಮಿಕ ಗುರಿಗಳ ಸಾಧನೆಗೆ ಪ್ರತಿಯೊಂದು ಪೆನ್ನಿಯೂ ಲೆಕ್ಕಕ್ಕೆ ಬರುತ್ತದೆ ಎಂಬುದನ್ನು ಇಲ್ಲಿ ನೀವು ಗಮನಿಸಬೇಕು ಅಂತೇಳಿ ಪ್ರಭುಪಾದ್ರು ಬರೀತಾರೆ. ಪ್ರಭುಪಾದ್ರು ಪುನಃ ಇಲ್ಲಿ ಹೀಗೆ ಬರೀತಾರೆ, ಭಾರತದಲ್ಲಿ ಈ ಸ್ಥಳಗಳು ಆಧ್ಯಾತ್ಮಿಕ ಶಕ್ತಿ ಸಂಯೋಜನೆ ಪಡೆದಿರುವ ಸ್ಥಳಗಳು. ಯಾವುದು? ಮಾಯಾಪುರ, ಬೃಂದಾವನದ ಮಂದಿರಗಳನ್ನು ನಿರ್ಮಿಸುವ ಮೂಲಕ ನಮ್ಮ ಈ ಚಳವಳಿ ಏನಿದೆಯೋ ಅದು ಶುದ್ಧತೆಯನ್ನು ನಾವು ಜೋಪಾನವಾಗಿ ಕಾಯ್ದುಕೊಳ್ಬೇಕು ಅಂತೇಳಿ ಹೇಳ್ತಾರೆ. ಇಲ್ಲಿಂದ ನಂತರ ಓದ್ಲಿಕ್ಕೆ ಬಾಕಿ ಇರಬೇಕು. ಒಂದು ನಿಮಿಷ. ಮತ್ತು 46ರವರೆಗೆ ಯಾರು ಲಾಸ್ಟ್ ಓದಿದ್ದು ನೆನಪಿದೆಯಾ? ಲಕ್ಷ್ಮೀ PM ಮಾತಾಜಿ ಓದಿದ್ದೀರಾ ನಿನ್ನೆ? ನಾನೇ ನೋಡ್ತೇನೆ. ಮೊನ್ನೆ ಅಟೆಂಡೆನ್ಸ್ ಇರ್ಲಿಲ್ಲ ಮಾತಾಜಿ.
ಓಕೆ ಓಕೆ, ನನಗೆ ಕಳಿಸಿದ್ದಾರೆ ಅವರು, ತೊಂದರೆ ಇಲ್ಲ. ಸ್ವಪ್ನರೇಖಾ ರತ್ನ ತನಕ ಆಗಿದೆ. ಉಮಾ ಕುಲಕರ್ಣಿ ಮಾತಾಜಿ ಓದ್ತೀರಾ? ಹಾ ಮಾತಾಜಿ, ಓದ್ಲಾ? ಓದಿ ಒಂದು. ಹರೇ ಕೃಷ್ಣ. ಹರೇ ಕೃಷ್ಣ. 1974 ಅಕ್ಟೋಬರ್ನಲ್ಲಿ ಶೀಲಾ ಪ್ರಭುಪಾದರು ಜರ್ಮನಿಯ ತಮ್ಮ ಜಿಬಿಸಿ ಕಾರ್ಯದರ್ಶಿಯಾದ ಹಂಸದೂತರಿಗೆ ಹೀಗೆ ಬರೆದರು: ಯಾವುದೇ ಭಾಷೆಯಲ್ಲಿ ನನ್ನ ಯಾವುದೇ ಗ್ರಂಥವು ಪ್ರಕಟವಾದರೂ ಅದು ನನ್ನನ್ನು 100 ಪಟ್ಟು ಉಜ್ಜೀವಗೊಳಿಸುತ್ತದೆ. ಭಕ್ತಿ ಸಿದ್ಧಾಂತ ಸರಸ್ವತಿಯವರು ಶೀಲಾ ಪ್ರಭುಪಾದರಿಗೆ ತಮ್ಮ ಬೋಧನೆ ಮತ್ತು ಗ್ರಂಥಗಳ ಪ್ರಕಾಶನವು ಇಂಗ್ಲಿಷ್ ಭಾಷೆಯಲ್ಲಿ ಆಗಬೇಕೆಂದು ಆದೇಶ ನೀಡಿದ್ದರೂ ಕೂಡ ಮುಂದೆ ವಿಶ್ವದ ಎಲ್ಲಾ ದೇಶಗಳ ಎಲ್ಲಾ ಭಾಷೆಗಳಲ್ಲಿ ಕೂಡ ತಮ್ಮ ಗ್ರಂಥಗಳನ್ನು ಪ್ರಕಟಿಸಬಹುದೆಂದು ತಮ್ಮ ಆದೇಶವನ್ನು ವಿಸ್ತರಿಸಿದರು. ಶೀಲಾ ಪ್ರಭುಪಾದರು 1972ರಲ್ಲಿ ಯುರೋಪಿನ ತಮ್ಮ ಪ್ರಾರಂಭದ ಭಕ್ತರೊಬ್ಬರಿಗೆ ಬರೆದ ಪತ್ರದಲ್ಲಿ, ನನ್ನ ಮುಖ್ಯ ಆತುರ ನನ್ನ ಪುಸ್ತಕಗಳು ವಿಶ್ವಾದ್ಯಂತ ದೊಡ್ಡ ಸಂಖ್ಯೆಯಲ್ಲಿ ವಿತರಣೆಗೊಳ್ಳಬೇಕು ಎಂದು ಬರೆದಿದ್ದರು. ಪ್ರಭುಪಾದರು ಸಾಮಾನ್ಯವಾಗಿ ಇಂಗ್ಲಿಷ್ ಭಾಷೆಯಲ್ಲಿ ಬರೆಯುತ್ತಿದ್ದರು. ಆದರೆ 1968ರ ನಂತರ ಇಸ್ಕಾನ್ ಜಗತ್ತಿನ ಎಲ್ಲಾ ದೇಶಗಳಿಗೂ ಹರಡತೊಡಗಿದ ಮೇಲೆ ಬೇರೆ ಭಾಷೆಗಳಲ್ಲೂ ತಮ್ಮ ಪುಸ್ತಕಗಳು ಪ್ರಕಟವಾಗಬೇಕೆಂದು ಪ್ರಭುಪಾದರು ಹೇಳತೊಡಗಿದರು. 1972ರಲ್ಲಿ ಭಗವದ್ಗೀತೆಯ ಜರ್ಮನ್ ಆವೃತ್ತಿಯು ಅಚ್ಚಾದಾಗ ಶೀಲ ಪ್ರಭುಪಾದರು ಹಂಸದೂತರಿಗೆ ಒಂದು ಪತ್ರ ಬರೆದು, ಭಗವದ್ಗೀತೆಯನ್ನು ಜರ್ಮನ್ ಭಾಷೆಯಲ್ಲಿ ಪ್ರಕಟಿಸಿ ನೀವು ತುಂಬಾ ಸರಿಯಾದ ಕೆಲಸ ಮಾಡಿದ್ದೀರಿ. ನಿಮ್ಮ ಈ ಅಪ್ರತಿಮ ಸೇವೆಗಾಗಿ ನಾನು ನಿಮ್ಮನ್ನು ಹಾರ್ದಿಕವಾಗಿ ಅಭಿನಂದಿಸುತ್ತೇನೆ ಎಂದು ಹೇಳಿದರು. 1973ರ ವೇಳೆಗೆ ಜರ್ಮನಿಯಾದ್ಯಂತ ಸಂಕೀರ್ತನಾ ಸಂಘಗಳು ಸಂಚರಿಸತೊಡಗಿದವು. ಪ್ರತಿ ವಾರವೂ ಭಗವದ್ಗೀತೆಯ 100 ಪ್ರತಿಗಳನ್ನು ಅವು ವಿತರಣೆ ಮಾಡಿದವು. ಹಂಸದೂತರು ತಿಂಗಳಿಗೊಂದರಂತೆ ಜರ್ಮನ್ ಭಾಷೆಗೆ ಪುಸ್ತಕಗಳನ್ನು ಅನುವಾದ ಮಾಡುವುದಾಗಿ ಪ್ರಭುಪಾದರಿಗೆ ವಾಗ್ದಾನ ಮಾಡಿದರು. 1974ರಲ್ಲಿ ಆಗಸ್ಟೇ ಪ್ರಕಟವಾದ 6 ಜರ್ಮನ್ ಅನುವಾದಿತ ಕೃತಿಗಳು ತಮ್ಮ ಗಮನಕ್ಕೆ ಬಂದಾಗ, ಇದಂತೂ ನನಗೆ ತುಂಬಾ ಸಂತೋಷದ ವಿಷಯ. ಅಭಿನಂದನೆಗಳು. ಜರ್ಮನ್ ಪುಸ್ತಕಗಳು ಯುರೋಪ್ ಅನ್ನು ಪ್ರಭಾವದೋಪಾದಿಯಲ್ಲಿ ಆವರಿಸಿರಿ ಎಂಬುದಾಗಿ ಪ್ರಭುಪಾದರು ಹಂಸದೂತರಿಗೆ ಅಭಿನಂದನಾ ಪತ್ರವನ್ನು ಬರೆದರು. ಓದ್ಲ ಮಾತಾಜಿ? ಓದಿ ಮಾತಾಜಿ. ಶೀಲಾ ಪ್ರಭುಪಾದರು ತಮ್ಮ ಒಂದೊಂದು ಗ್ರಂಥ ಪ್ರಕಟವಾದಾಗಲೂ ತಾವು ಒಂದೊಂದು ಸಾಮ್ರಾಜ್ಯವನ್ನು ಗೆದ್ದ ಹಾಗೆ ಎಂದು ಹೇಳುತ್ತಿದ್ದರು. ಅವರ ಗ್ರಂಥಗಳು ಆಧ್ಯಾತ್ಮಿಕ ಕ್ರಾಂತಿಗೆ ಆಧಾರ ನೆಲೆಯಾಗಿದ್ದವು. ಅವು ಮಾನವ ಜನಾಂಗವನ್ನು ಸಮೂಹವಾಗಿ ಬದಲಾಯಿಸಿ ಕಲಿಯುಗದ ಅಪಾಯಕರ ಆಕ್ರಮಣದಿಂದ ಮಾನವತೆಯನ್ನು ರಕ್ಷಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದವು. ಶೀಲಾ ಪ್ರಭುಪಾದರು ಸ್ಪ್ಯಾನಿಷ್ ಭಾಷೆಯಲ್ಲಿ ಸಮೃದ್ಧವಾಗಿ ನಮ್ಮ ಸಾಹಿತ್ಯವನ್ನು ಅನುವಾದಿಸಿ ಹೊರತನ್ನಿ ಎಂಬ ಕೋರಿಕೆಯನ್ನು ಮಂಡಿಸಿದ್ದರು. ಹೃದಯಾನಂದ ಗೋಸ್ವಾಮಿಯವರು ದಕ್ಷಿಣ ಅಮೆರಿಕದ ಪ್ರಾಂತೀಯ ನಾಯಕರಾದಾಗ ಶೀಲಾ ಪ್ರಭುಪಾದರು ಅವರಿಗೆ ಮಂದಿರ ನಿರ್ಮಾಣಗಳಿಗಿಂತ ಹೆಚ್ಚಾಗಿ ಗ್ರಂಥ ಮುದ್ರಣ ಮತ್ತು ವಿತರಣೆಗೆ ನೀವು ಗಮನ ಕೊಡಿ ಎಂದು ಆದೇಶ ನೀಡಿದ್ದರು. ಅಮೆರಿಕಾದಲ್ಲಿ ಭಾರಿ ದೇವಾಲಯಗಳನ್ನು ನಿರ್ಮಿಸುವ ಮೊದಲೇ ನಾನು ಪುಸ್ತಕಗಳನ್ನು ಪ್ರಕಟಿಸುತ್ತಿದ್ದೆ. ಆದುದರಿಂದ ಆಚಾರ್ಯರ ದಾರಿಯಲ್ಲಿ ನೀವು ಮುಂದುವರಿಯಿರಿ ಎಂದು ಪ್ರಭುಪಾದರು ಬರೆದಿದ್ದರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಓದ್ತೀನಿ ಮಾತಾಜಿ. ಸರ್ ಮಾಡ್ಕೊಂತ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೃದಯಾನಂದ ಗೋಸ್ವಾಮಿಯವರು ಮೆಕ್ಸಿಕೋದಲ್ಲಿ ಸ್ಪ್ಯಾನಿಷ್ BTTಯನ್ನು ಪ್ರಾರಂಭಿಸಿ ಪುಸ್ತಕ ಪ್ರಕಟಣೆಗೆ ಆದ್ಯ ಗಮನವನ್ನು ಕೊಟ್ಟರು. 1974ರ ಆದಿಭಾಗದಲ್ಲಿ ಸ್ಪ್ಯಾನಿಷ್ BBTಯು ಶ್ರೀಮದ್ ಭಾಗವತದ ಮೊದಲ ಸಂಪುಟ, ಭಗವದ್ಗೀತೆ, ಕೃಷ್ಣ ದೇವೋತ್ತಮ ಪರಮಪುರುಷ ಈ ಕೃತಿಗಳ ಅನುವಾದವನ್ನು ಮುದ್ರಣಕ್ಕೆ ಸಿದ್ಧಪಡಿಸಿದಾಗ ಪ್ರಭುಪಾದರು ಹೀಗೆ ಬರೆದರು: ನಮ್ಮ ಕೃಷ್ಣ ಪ್ರಜ್ಞಾ ತತ್ವ ಸಿದ್ಧಾಂತದ ಗ್ರಂಥಗಳು ಬೇರೆ ಬೇರೆ ಭಾಷೆಗಳಲ್ಲಿ ಹೊರತರುವ ಮೂಲಕ ಜಗತ್ತಿನಾದ್ಯಂತ ವಾಸ ಮಾಡುವ ಬೇರೆ ಬೇರೆ ಸಮೂಹಗಳಿಗೆ ನಮ್ಮ ಚಳುವಳಿಯನ್ನು ನಾವು ಒಯ್ಯಬಹುದು. ಅದರಲ್ಲೂ ಪಾಶ್ಚಿಮಾತ್ಯ ದೇಶಗಳಿಗೆ ನಮ್ಮ ಚಳುವಳಿಯನ್ನು ಕೊಂಡೊಯ್ಯುವುದು ತುಂಬಾ ಅಗತ್ಯ. ಮಾತಾಜಿ ಮೇಲ್ ಮಾಡ್ಬೇಕು. ಒಂದ್ ನಿಮಿಷ. ಎಲ್ಲೋಯ್ತು ಮಾತಾಜಿ. ಬಂದಲ್ಲ. ಇದರಿಂದ ಜಗತ್ತಿನ ಎಲ್ಲಾ ದೇಶಗಳನ್ನು
ಕೃಷ್ಣ ಪ್ರಜ್ಞಾ ದೇಶಗಳಾಗಿ ಪರಿವರ್ತಿಸಬಹುದು. ಸ್ಪ್ಯಾನಿಷ್ ಭಾಷೆಯಲ್ಲಿ ಬ್ಯಾಟ್ ಗಾಡ್ ಹೆಡ್ ಗ್ರಂಥದ ಒಂದು ಪ್ರತಿಗಳು ಅಚ್ಚಾದಾಗ ಶ್ರೀಲ ಪ್ರಭುಪಾದ ಬರೆದರು. ಈಗ ಪ್ರತಿಯೊಬ್ಬರಿಗೂ ಆ ಪುಸ್ತಕಗಳನ್ನು ತಲುಪಿಸಿ ಅಮೆರಿಕವನ್ನು ಬಿಟ್ಟರೆ ಸ್ಪ್ಯಾನಿಷ್ ಪುಸ್ತಕ ವಿತರಣೆಯು ಇಡೀ ವಿಶ್ವದಲ್ಲೇ ಹೆಚ್ಚು ಸಂಖ್ಯೆಯಲ್ಲಿ ಪುಸ್ತಕ ವಿತರಣೆ ಮಾಡುವ 2ನೇ ವಿತರಣಾ ಕೇಂದ್ರವಾಗಿ ಪರಿಣಮಿಸಿತು. ಭಗವಾನ್ ಶ್ರೀಲ ಪ್ರಭುಪಾದರು ದಕ್ಷಿಣ ಯುರೋಪಿನ ಪ್ರತಿನಿಧಿ ಡಿಸೆಂಬರ್ 1972ರಲ್ಲಿ ಇಂದಿನಿಂದಲೂ ಫ್ರೆಂಚ್ ಮತ್ತು ಇಟಾಲಿಯನ್ ಭಾಷೆಯಲ್ಲಿ ಪುಸ್ತಕಗಳನ್ನು ಮುದ್ರಿಸುತ್ತಿದ್ದರು. ಡಿಸೆಂಬರ್ 72ರಲ್ಲಿ ಪ್ರಭುಪಾದರು ಅನ್ಯ ಗ್ರಹಗಳಿಗೆ ಸುಲಭ ಪ್ರಯಾಣ ಎಂಬ ಪುಸ್ತಕವನ್ನು ಫ್ರೆಂಚ್ ಭಾಷೆಯಲ್ಲಿ ಅವರು ಮುದ್ರಿಸಿದರು. 1974ರ ಪ್ರಾರಂಭದಲ್ಲಿ 3 ಸಂಘಗಳು ಫ್ರೆಂಚ್ ಭಾಷೆಯ ಭಗವದ್ಗೀತೆಯು ಸೇರಿದಂತೆ ದಿನಕ್ಕೆ ಸರಾಸರಿ 1000 ಪ್ರತಿಗಳಂತೆ ಫ್ರಾನ್ಸ್ನಲ್ಲಿ ಪುಸ್ತಕಗಳನ್ನು ವಿತರಣೆ ಮಾಡುತ್ತಿದ್ದವು. ಭಗವಾನರು ಮೊದಲು ಇಟಾಲಿಯನ್ ಪುಸ್ತಕ ಬ್ಯಾಕ್ ಟು ಗಾಡ್ ಹೆಡ್ ಈಗಾಗಲೇ ಹೊರಬಂದಿತ್ತು. ಫ್ರೆಂಚ್ ಭಾಷೆಯು ಶ್ರೀ ಈಶೋಪನಿಷದ್ ಇನ್ನೇನು ಬರಲಿತ್ತು. ಭಕ್ತರು ಎಲ್ಲಿಗೆ ಹೋಗಲಿ ತಮ್ಮ ಒಂಚೂರು ಅಡ್ವರ್ಟೈಸ್ಮೆಂಟ್ ಬಂದಿದೆ. ಭಕ್ತರು ಎಲ್ಲಿಗೆ ಹೋಗಲಿ ತಮ್ಮ ಕಾರ್ಯಕ್ರಮ ಏನೆಂಬುದನ್ನು ಅವರು ಸ್ಪಷ್ಟವಾಗಿ ಬಲ್ಲವರಾಗಿದ್ದರು. ಹರೇ ಕೃಷ್ಣ ಮಂತ್ರವನ್ನು ಜಪಿಸುವುದು, ನಿಯಂತ್ರಕ ತತ್ವಗಳನ್ನು ಅನುಸರಿಸುವುದು ಮತ್ತು ಶ್ರೀಲ ಪ್ರಭುಪಾದರ ಪುಸ್ತಕಗಳ ಮುದ್ರಣ ಮತ್ತು ವಿತರಣೆಗೆ ವ್ಯವಸ್ಥೆ ಮಾಡುವುದು. ಭಕ್ತರ ಮೊದಲ ಗುಂಪು ದಕ್ಷಿಣ ಆಫ್ರಿಕಾವನ್ನು ತಲುಪಿದ ಮೇಲೆ ಶ್ರೀಲ ಪ್ರಭುಪಾದರು ಇಚ್ಛೆಯಂತೆ ಅವರು ನಡೆದುಕೊಂಡರು. ಆಗ ಪ್ರಭುಪಾದರು ಅವರಿಗೆ, ನಿಮ್ಮ ವರದಿ ತುಂಬಾ ಉತ್ತೇಜನಕಾರಿಯಾಗಿದೆ. ಕೇಪ್ ಟೌನ್ ನಲ್ಲಿ ಕೇವಲ 2 ದಿನಗಳಲ್ಲಿ 110 ಗೀತೆಗಳ ಪ್ರತಿಗಳನ್ನು ಮಾರಿರುವುದು ನನಗೆ ಸಂತೋಷವನ್ನು ಉಂಟು ಮಾಡಿದೆ. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ, ಧನ್ಯವಾದಗಳು ಮಾತಾಜಿ. ಶ್ರುತಿ ಮಾತಾಜಿ ಓದಿ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಓದಿ. ಶ್ರೀಲ ಪ್ರಭುಪಾದರು ಆಗಾಗ ತಮ್ಮ ಪುಸ್ತಕಗಳು ರಷ್ಯನ್ ಭಾಷೆಯಲ್ಲಿ ಬರಬೇಕೆಂಬ ಬಗ್ಗೆ ಯೋಚಿಸುತ್ತಿದ್ದರು. ಆ ಬಗ್ಗೆ ಅವರು USSRನ ಶಿಕ್ಷಣ ಮತ್ತು ಸಂಸ್ಕೃತಿ ವಿಭಾಗದ ಮಂತ್ರಿಗೆ ಕೆಳಕಂಡಂತೆ ಸಲಹೆ ಮಾಡಿದರು. ಪ್ರಸಿದ್ಧವಾದ ಲಂಡನ್ ಪ್ರಕಾಶನ ಸಂಸ್ಥೆಯಾದ MSS ಮ್ಯಾಕ್ಮಿಲನ್ ಕಂಪನಿಯವರು ಈಗಾಗಲೇ ಪ್ರಾಚೀನ ವೇದ ಸಾಹಿತ್ಯವಾದ ಭಗವದ್ಗೀತೆಯನ್ನು ಹೊರತಂದಿದ್ದಾರೆ. ನೀವು ಅದನ್ನು ಏಕೆ ರಷ್ಯನ್ ಭಾಷೆಯಲ್ಲಿ ಪ್ರಕಟಿಸಬಾರದು? ಪ್ರಭುಪಾದರು ತಮ್ಮ ಅಮೆರಿಕನ್ ಶಿಷ್ಯರಿಗೂ ಕೂಡ ಅಮೆರಿಕದಲ್ಲಿ ರಷ್ಯನ್ ಅನುವಾದಗಳನ್ನು ಮುದ್ರಿಸುವ ಬಗ್ಗೆ ಸೂಚನೆ ನೀಡಿದ್ದರು. ಸಾಮಾನ್ಯವಾಗಿ ಪ್ರಭುಪಾದರು ಆಸಕ್ತಿಯುಳ್ಳ ಮತ್ತು ಯಾವುದೇ ಪ್ರದೇಶದ ಭಾಷೆಯಲ್ಲಿ ಪರಿಣಿತನಾದ ವ್ಯಕ್ತಿಯನ್ನು ಭೇಟಿ ಮಾಡಿದಾಗ ಅವರಿಗೆ ತಮ್ಮ ಪುಸ್ತಕಗಳನ್ನು ಅನುವಾದ ಮಾಡುವಂತೆ ಕೋರುತ್ತಿದ್ದರು. 1972ರಲ್ಲಿ ಅವರು ಹೀಗೆ ಬರೆದಿದ್ದಾರೆ: ಜಾಪನೀಸ್ ಭಾಷೆಯಲ್ಲಿ ನನ್ನ ಕೆಲವು ಗ್ರಂಥಗಳು ಶೀಘ್ರದಲ್ಲೇ ಹೊರಬರಲಿದೆ ಎಂಬ ವಿಷಯ ನನಗೆ ಹೊಸ ಉತ್ತೇಜನ ನೀಡಿದೆ. ಪುಸ್ತಕ ಮತ್ತು ಪತ್ರಿಕೆಗಳಲ್ಲದೆ ಬೇರೆ ಯಾವ ಆಧಾರ ಅಥವಾ ಅಧಿಕಾರ ನಮ್ಮ ಬೋಧನೆಗೆ ದೊರಕುವುದು ಸಾಧ್ಯ? ಇದೇ ರೀತಿ ಇಂಡೋನೇಷಿಯಾದಲ್ಲಿದ್ದ ತಮ್ಮ ಅಮೆರಿಕನ್ ಶಿಷ್ಯರೊಬ್ಬರಿಗೂ ಶ್ರೀಲ ಪ್ರಭುಪಾದರು ಪತ್ರ ಬರೆದಿದ್ದರು. ನೀವು ಒಬ್ಬ ಚೈನೀಸ್ ಹುಡುಗನಿಂದ ನನ್ನ ಕೆಲವು ಕೃತಿಗಳನ್ನು ಚೈನೀಸ್ ಭಾಷೆಗೆ ಅನುವಾದ ಮಾಡಿಸುತ್ತಿರುವುದು ತಿಳಿದು ನನಗೆ ತುಂಬಾ ಸಂತೋಷವಾಯಿತು. ಜಗತ್ತಿನಲ್ಲಿ ಚೈನೀಸ್ ಮಾತನಾಡುವ ಜನ ಅಪಾರ ಸಂಖ್ಯೆಯಲ್ಲಿದ್ದಾರೆ. ಆದುದರಿಂದ ಚೈನೀಸ್ ಭಾಷೆಗಳಲ್ಲಿ ನಮ್ಮ ಪುಸ್ತಕಗಳನ್ನು ಹೊರತರುವುದು ತುಂಬಾ ಅಗತ್ಯ. ನನ್ನ ಕೃತಿಗಳನ್ನು ಅನುವಾದ ಮಾಡುತ್ತಿರುವ ಆ ಚೈನೀಸ್ ಹುಡುಗ ನಿಜಕ್ಕೂ ಕೃಷ್ಣನಿಗೆ ತುಂಬಾ ದೊಡ್ಡ ಸೇವೆ ಸಲ್ಲಿಸುತ್ತಿದ್ದಾನೆ. ಯಶೋಮತಿ ಸುತ ಎಂಬ ಹೆಸರಿನ ಆ ಚೈನೀಸ್ ಹುಡುಗ ಭಗವದ್ಗೀತೆಯ ಮೊದಲ 3 ಅಧ್ಯಾಯಗಳನ್ನು ಚೈನೀಸ್ಗೆ ಅನುವಾದಿಸಿದ್ದಾನೆಂದು ತಿಳಿದಾಗ ಆ 3 ಅಧ್ಯಾಯಗಳನ್ನು ತಕ್ಷಣವೇ ಒಂದು ಸಣ್ಣ ಪುಸ್ತಕವಾಗಿ ಹೊರತರಬೇಕೆಂದು ಪ್ರಭುಪಾದರು ಸೂಚಿಸಿದರು. ಪುಸ್ತಕ ವಿತರಣೆಯಲ್ಲಿ ಆಸ್ಟ್ರೇಲಿಯಾದ ಇಸ್ಕಾನ್ ಪ್ರವರ್ಧಮಾನಕ್ಕೆ ಬರುತ್ತಿತ್ತು. 1974ರ ವೇಳೆಗೆ ಅದು ಲಾಸ್ ಏಂಜಲೀಸ್ನ ಇಸ್ಕಾನ್ ಮತ್ತು ರಾಧಾ ದಾಮೋದರ ಸಂಘದೊಂದಿಗೆ ವಿಶ್ವದಲ್ಲಿನ ಪ್ರಥಮ ಸ್ಥಾನಕ್ಕಾಗಿ ಸ್ಪರ್ಧೆ ನಡೆಸುತ್ತಿತ್ತು. 1974ರ ವೇಳೆಗೆ 10-12 ಪ್ರಧಾನ ವಿತರಕರು ಪ್ರತಿದಿನವೂ 20ಕ್ಕಿಂತ ಹೆಚ್ಚು ಬೃಹತ್ ಗ್ರಂಥಗಳನ್ನು ಮಾರಾಟ ಮಾಡುತ್ತಿದ್ದರು. ಅಮೆರಿಕದ ಕೇಂದ್ರಗಳಂತೆ ಆಸ್ಟ್ರೇಲಿಯಾದ ಕೇಂದ್ರಗಳು ಕೂಡ 73-74ರ ಮಧ್ಯಕಾಲದಲ್ಲಿ ತಮ್ಮ ಪುಸ್ತಕ ವಿತರಣೆಯ ಪ್ರಮಾಣವನ್ನು 2 ಪಟ್ಟು ಹೆಚ್ಚಿಸಿಕೊಂಡಿದ್ದವು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ರೋಹಿಣಿ ಎಸ್ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. 1970ರಲ್ಲಿ ಅಮೆರಿಕದಲ್ಲಿ ಪುಸ್ತಕ ವಿತರಣಾ ಆಗತಾನೆ ಪ್ರಾರಂಭವಾಗಿತ್ತು.
ಇಂಗ್ಲೆಂಡಿನಲ್ಲಂತೂ ಯಾವ ಪುಸ್ತಕಗಳು ಸಿಗುತ್ತಿರಲಿಲ್ಲ. ಆದರೆ ಒಂದೇ ವರ್ಷದೊಳಗೆ ಕೃಷ್ಣ ಗ್ರಂಥ ವಿತರಣೆ ಅಲ್ಲೂ ಪ್ರಾರಂಭವಾಯಿತು. ಶ್ರೀಲ ಪ್ರಭುಪಾದರು ಹೀಗೆ ಬರೆದರು: ಲಂಡನ್ನಲ್ಲಿರುವ ನನ್ನ ಎಲ್ಲಾ ಶಿಷ್ಯರು ತುಂಬಾ ಬುದ್ಧಿವಂತರು. ಬ್ರಿಟನ್ನ ಉದ್ದಗಲಕ್ಕೂ ಕೃಷ್ಣ ಗ್ರಂಥಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟ ಮಾಡುವ ಏಕೈಕ ಗುರಿ ಸಾಧನೆಗಾಗಿ ಅವರೆಲ್ಲ ಒಗ್ಗೂಡಿ ಕೆಲಸ ಮಾಡಬೇಕು. 74ರ ವೇಳೆಗೆ ಬ್ರಿಟನ್ನಿನ ಶಿಷ್ಯರು ಪುಸ್ತಕ ವಿತರಣೆಯಲ್ಲಿ ಅದ್ಭುತ ಪ್ರಗತಿಯನ್ನು ಸಾಧಿಸಿದರು. 6 ದಿನಗಳ ಒಂದು ಕಾಲಾವಧಿಯಲ್ಲಿ ಅವರು ಚೈತನ್ಯ ಮಹಾಪ್ರಭುಗಳ ಬೋಧನೆಗಳನ್ನು ಎಂಬ ಕೃತಿಯನ್ನು 600 ಪ್ರತಿಗಳನ್ನು, ಶ್ರೀಮದ್ ಭಾಗವತಂ ಕೃತಿಯ 400 ಪ್ರತಿಗಳನ್ನು, ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆಯ 1000 ಪತ್ರಿಕೆಗಳನ್ನು ಮಾರಾಟ ಮಾಡಿದ್ದರು. ಭಾರತ ವಿಶೇಷವಾದದ್ದಾಗಿತ್ತು. ಅಲ್ಲಿ ಮತ್ತೊಂದು ಸ್ವಲ್ಪ ಮೇಲೆ ಮಾಡಿ, ಅಲ್ಲಿ ಶ್ರೀಲ ಪ್ರಭುಪಾದರು ಪುಸ್ತಕ ವಿತರಣಕ್ಕಾಗಿ ಇಸ್ಕಾನ್ ಆಜೀವ ಸದಸ್ಯತ್ವ ಯೋಜನೆಯನ್ನು ಪ್ರಾರಂಭಿಸಿದ್ದರು. ಶ್ರೀಮಂತ ಭಾರತೀಯರು ಇಸ್ಕಾನ್ ಸದಸ್ಯತ್ವದೊಂದಿಗೆ ಇಸ್ಕಾನ್ ಗ್ರಂಥಗಳನ್ನು ಪಡೆಯುವ, ಜಗತ್ತಿನಾದ್ಯಂತ ಇರುವ ಇಸ್ಕಾನ್ ದೇವಾಲಯಗಳಲ್ಲಿ ಉಚಿತ ವಸತಿ ಸೌಕರ್ಯವನ್ನು ಪಡೆಯುವ ಯೋಜನೆಯಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದರು. ಆದರೆ ಶ್ರೀಲ ಪ್ರಭುಪಾದರು ಬೇರೆ ಎಲ್ಲ ಕಡೆಯಂತೆ ಭಾರತದಲ್ಲಿ ಕೂಡ ತಮ್ಮ ಪುಸ್ತಕಗಳು ಕಾಲೇಜುಗಳಿಗೆ, ಗ್ರಂಥಾಲಯಗಳಿಗೆ, ಪ್ರಮುಖ ನಾಗರಿಕರಿಗೆ ಮತ್ತು ಜನ ಸಮುದಾಯಕ್ಕೆ ತಲುಪಬೇಕೆಂದು ಇಚ್ಛಿಸುತ್ತಿದ್ದರು. ಪ್ರಭುಪಾದರ ಶಿಷ್ಯರು 1974 ಕೊನೆಯ ವೇಳೆಗೆ ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆಯ ಹಿಂದಿ ಮತ್ತು ಬಂಗಾಳಿ ಆವೃತ್ತಿಗಳನ್ನು ಮುದ್ರಿಸಲು ಸಿದ್ಧರಾಗಿದ್ದರು. ಇಂಡಿಯಾದಲ್ಲಿ ಪಾಶ್ಚಾತ್ಯ ಭಕ್ತರು ತಮಗೆ ಸಾಕಷ್ಟು ಕಾರ್ಯಬಾಹುಲ್ಯವಿಲ್ಲವೆಂದು ಗೊಣಗುತ್ತಿದ್ದ ಬಗ್ಗೆ ಕೇಳಿದಾಗೆ ಅವರಿಗೆ ಹೀಗೆ ಹೇಳಿದರು: ನೀವು ಪ್ರತಿನಿತ್ಯ ಕೃಷ್ಣ ಗ್ರಂಥಗಳನ್ನು ಮಾರಾಟ ಮಾಡುತ್ತಿದ್ದ ಬಗ್ಗೆ ತಿಳಿದು ನನಗೆ ಸಂತೋಷವಾಗಿದೆ. ಮತ್ತೆ ಸ್ವಲ್ಪ ಮೇಲೆ ಮಾಡಿ, ನಮ್ಮವರೆಲ್ಲ ಈ ಕೆಲಸವನ್ನು ಅತ್ಯುತ್ಸಾಹದಿಂದ ಮಾಡಬೇಕಾಗಿದೆ. ಸಾಕಷ್ಟು ಕೆಲಸವಿದೆ ನಮಗೆ. ಇಂಡಿಯಾದಲ್ಲಿದ್ದ ತಮ್ಮ GBC ಕಾರ್ಯದರ್ಶಿಗೆ ಪ್ರಭುಪಾದರ ಸೂಚನೆ ನೀಡಿದ್ದರು. ಅವರನ್ನೆಲ್ಲ ವಿಶೇಷವಾಗಿ ಗ್ರಂಥ ವಿತರಣಾ ಕಾರ್ಯದಲ್ಲಿ ತೊಡಗಿಸಿ ಕೆಲವು ಸಂಕೀರ್ಣ ತಂಡಗಳನ್ನು ನಿಮ್ಮೊಂದಿಗೆ ತೆಗೆದುಕೊಂಡು ಹೋಗಿ. ದೆಹಲಿಯ ದೇವಾಲಯದ ಅಧ್ಯಕ್ಷರಾಗಿ ತೇಜಸ್ ಅವರಿಗೆ ಪ್ರಭುಪಾದರು ಪತ್ರ ಬರೆಯುತ್ತಾ, ಪುಸ್ತಕಗಳ ಸಹಾಯವಿಲ್ಲದೆ ನಮ್ಮ ಚಳುವಳಿ ಭಾರತದಲ್ಲಿ ಪ್ರಗತಿ ಸಾಧಿಸಲಾರದು ಎಂದು ಬರೆದಿದ್ದರು. ಪ್ರಭುಪಾದರು ಭಾರತದಲ್ಲಿದ್ದ ತಮ್ಮ ಸಂಸ್ಥೆಯ ಮುಖ್ಯಸ್ಥರುಗಳಿಗೆ ಕೂಡ ತಮ್ಮ 50-50 ತತ್ವವನ್ನು ನಿಷ್ಠುರವಾಗಿ ಅನುಸರಿಸಲು ಸೂಚಿಸಿದರು. ಎಂದರೆ ಅಜೀವ ಸದಸ್ಯತ್ವದಿಂದಾಗಲಿ ಅಥವಾ ಬೇರೆ ಯಾವುದೇ ಬಗೆಯ ನಿಧಿ ಸಂಗ್ರಹದಿಂದಾಗಲಿ ಬಂದ ಹಣದಿಂದ ಅರ್ಧ ಭಾಗ BBTಗೆ ಹೋಗಬೇಕು. ಇನ್ನರ್ಥ ದೇವಾಲಯ ವೇಳೆಗೆ ಅದು $300,000 ಮೌಲ್ಯದ ಸಾಹಿತ್ಯವನ್ನು ಭಾರತಕ್ಕೆ ನೀಡಿತ್ತು. ಪುಸ್ತಕ ಮುದ್ರಣ ಮತ್ತು ವಿತರಣೆಯಲ್ಲಿ ಅಮೆರಿಕ ಮೊದಲ ಸ್ಥಾನದಲ್ಲಿ ಇದ್ದಿದ್ದಾದರೂ ಜಗತ್ತಿನಾದ್ಯಂತ ಆಗುತ್ತಿರುವ ತಮ್ಮ ಪುಸ್ತಕಗಳ ಮುದ್ರಣ ಮತ್ತು ವಿತರಣ ಒಂದಲ್ಲ ಒಂದು ದಿನ ಅಮೆರಿಕನ್ನು ಮೀರಿಸುತ್ತದೆ ಎಂಬುದು ಪ್ರಭುಪಾದರ ಭವಿಷ್ಯದ ದರ್ಶನವಾಗಿತ್ತು. ಹರೇ ಕೃಷ್ಣ ಮಾತಾಜಿ. ಓದಿಲ್ಲ? ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ, ಧನ್ಯವಾದ ಮಾತಾಜಿ. ಮಾತಾಜಿ ನಾನು ಓದ್ತೀನಿ ಮಾತಾಜಿ. ಇವತ್ತಿಗೆ ಸಾಕು ಮಾತಾಜಿ, 48 ಆಯ್ತು. ನೋಡೋಣ, ಮತ್ತೆ ಟೈಮ್ ಇದ್ರೆ ಮತ್ತೆ ಓದ್ಲಿಕ್ಕೆ ಕೊಡ್ತೇನೆ. ಓಕೆ ಮಾತಾಜಿ. ಪುನಃ ಅದೇ ರೀತಿ ಅಲ್ಲಿ 1974 ಅಕ್ಟೋಬರ್ ಶ್ರೀಲ ಪ್ರಭುಪಾದರು ಜರ್ಮನಿಯ ಇದರಲ್ಲಿ ತಮ್ಮ GBC ಕಾರ್ಯದರ್ಶಿಯಾಗಿದ್ರು. ಹಂಸದೂತರಿಗೆ ಅವರು ಕಾರ್ಯದರ್ಶಿಯಾಗಿದ್ದ ಹಂಸದೂತರು ಅವರಿಗೆ ಬರೀತಾರೆ: ಯಾವುದೇ ಭಾಷೆಯಲ್ಲಿ ನನ್ನ ಯಾವುದೇ ಗ್ರಂಥ ಪ್ರಕಟವಾದ್ರೂ ಕೂಡ ಅದು ನನ್ನನ್ನು ಪ್ರಭುಪಾದರನ್ನ ಒಂದು 100 ಪಟ್ಟು ಉಜ್ಜೀವಗೊಳಿಸ್ತದೆ. ಅಂದ್ರೆ ಜೀವಂತವಾಗಿ ಇದ್ದಾಗೆ ಆಗ್ತದೆ ಅವರಿಗೆ. ಅವರನ್ನು 100 ಪಟ್ಟು ಇದ್ ಮಾಡಿದಾಗೆ. ಭಕ್ತಿ ಸಿದ್ಧಾಂತ ಸರಸ್ವತಿಯವರು ಶ್ರೀಲ ಪ್ರಭುಪಾದರಿಗೆ ತಮ್ಮ ಬೋಧನೆ ಮತ್ತೆ ಗ್ರಂಥಗಳ ಪ್ರಕಾಶನ ಅದು ಇಂಗ್ಲಿಷ್ ಭಾಷೆಯಲ್ಲಿ ಆಗಬೇಕೆಂದು ಅವರು ಆದೇಶ ನೀಡಿದ್ರು. ಆವಾಗ ಮುಂದೆ ವಿಶ್ವದ ಎಲ್ಲಾ ದೇಶಗಳಲ್ಲಿ ಕೂಡ ಎಲ್ಲಾ ಭಾಷೆಗಳಲ್ಲಿ ಕೂಡ ತಮ್ಮ ಗ್ರಂಥವನ್ನು ಪ್ರಕಟಿಸಬಹುದೆಂದು ಅವರು ಆದೇಶವನ್ನು ವಿಸ್ತರಿಸಿದ್ರು. ಶ್ರೀಲ ಪ್ರಭುಪಾದರು 1972ರಲ್ಲಿ ಯುರೋಪಿನ ಪ್ರಾರಂಭ ಭಕ್ತರು ಇದ್ರು. ಅವರೊಡನೆ ಬರೆದ ಪತ್ರದಲ್ಲಿ, ನನ್ನ ಮುಖ್ಯ ಆತುರ ನನ್ನ ಪುಸ್ತಕಗಳು ವಿಶ್ವದಾದ್ಯಂತ ಅದು ದೊಡ್ಡ ಸಂಖ್ಯೆಯಲ್ಲಿ ವಿತರಣೆಗೊಳ್ಬೇಕು ಅಂತೇಳಿ ಇತ್ತು.
ಪ್ರಭುಪಾದರು ಸಾಮಾನ್ಯವಾಗಿ ಎಲ್ಲವನ್ನು ಇಂಗ್ಲಿಷ್ನಲ್ಲೇ ಬರೀತಿದ್ರು. 1968ರಲ್ಲಿ ನಂತರ ಇಸ್ಕಾನ್ ಜಗತ್ತಿನ ಎಲ್ಲಾ ದೇಶಗಳಿಗೂ ಕೂಡ ಅದು ಹರಡ್ಲಿಕ್ಕೆ ತೊಡಗಿದ ಮೇಲೆ ಬೇರೆ ಬೇರೆ ಭಾಷೆಗಳು ಪುಸ್ತಕಗಳು ಪ್ರಕಟವಾಗ್ಬೇಕು ಅಂತ ಹೇಳಿ ಪ್ರಭುಪಾದರಲ್ಲಿ ಹೇಳ್ತೊಡಗಿದ್ದಾರೆ. 1972ರಲ್ಲಿ ಭಗವದ್ಗೀತೆಯ ಜರ್ಮನ್ ಆವೃತ್ತಿಯು ಅಚ್ಚಾದಾಗ ಶೀಲ ಪ್ರಭುಪಾದರಿಗೆ ಹಂಸದೂತರಿಂದ ಒಂದು ಪತ್ರ ಬರೀತಾರೆ. ಹಂಸದೂತರಿಗೆ ಭಗವದ್ಗೀತೆಯನ್ನು ಜರ್ಮನ್ ಭಾಷೆಯಲ್ಲಿ ಪ್ರಕಟಿಸಿ ನೀವು ತುಂಬಾ ಸರಿಯಾದ ಕೆಲಸ ಮಾಡಿದೀರಾ. ನಿಮ್ಮ ಈ ಅಪ್ರತಿಮ ಸೇವೆಗೆ ನಾನು ನಿಮ್ಮನ್ನು ಅಂದ್ರೆ ಯಾರಿಗೆ, ಹಂಸದೂತರಿಗೆ ಆರ್ಥಿಕವಾಗಿ ನಾನು ಅಭಿನಂದಿಸ್ತೇನೆ ಅಂತ ಹೇಳ್ತಾರೆ. 73ರಲ್ಲಿ ಜರ್ಮನಿಯ ಫುಲ್ ಸಂಕೀರ್ತನ ಸಂಘಗಳು ಅಲ್ಲಿ ಸಂಚರಿಸತೊಡಗ್ತದೆ. ಪ್ರತಿ ವಾರ ಭಗವದ್ಗೀತೆಯ 100 ಪ್ರತಿಗಳು ಅವುಗಳು ವಿತರಣೆ ಆಗ್ತಿತ್ತು. ಆಮೇಲೆ ಹಂಸದೂತರು ತಿಂಗಳಿಗೆ ಒಂದರಂತೆ ಜರ್ಮನ್ ಭಾಷೆಯ ಪುಸ್ತಕಗಳನ್ನು ಅನುವಾದ ಮಾಡುವುದಾಗಿ ಪ್ರಭುಪಾದರಿಗೆ ಭಾಷೆ ಕೊಡ್ತಾರೆ. 1974ರಲ್ಲಿ ಆಗಷ್ಟೇ ಪ್ರಕಟವಾದ 6 ಜರ್ಮನ್ ಅನುವಾದಿತ ಕೃತಿಗಳು ತಮ್ಮ ಗಮನಕ್ಕೆ ಬಂದು ಇದೊಂದು ನನಗೆ ತುಂಬಾ ಸಂತೋಷದ ವಿಷಯ, ಅಭಿನಂದನೆಗಳು. ಜರ್ಮನ್ ಪುಸ್ತಕಗಳು ಯುರೋಪ್ ಅನ್ನು ಪ್ರವಾಹದೋಪಾದಿಯಲ್ಲಿ ಆವರಿಸಲಿದೆ. ಪ್ರವಾಹ ಹೇಗೆ ಬರ್ತದೆ ಹಾಗೆ ಆವರಿಸ್ತಾ ಹೋಗ್ಲಿ ಈ ಜರ್ಮನ್ ಪುಸ್ತಕಗಳು ಅಂತ ಹೇಳಿ ಪ್ರಭುಪಾದರು ಹಂಸದೂತರಿಗೆ ಅಭಿನಂದನ ಪತ್ರವನ್ನು ಬರೀತಾರೆ. ಅಲ್ಲಿ ಶ್ರೀಲ ಪ್ರಭುಪಾದರು ಮತ್ತೆ ಒಂದೊಂದು ಗ್ರಂಥ ಪ್ರಕಟವಾಗಲು ಒಂದೊಂದು ಸಾಮ್ರಾಜ್ಯವನ್ನು ಗೆದ್ದ ಹಾಗೆ ಎಂದು ಹೇಳ್ತಿದ್ರು. ಅವರ ಗ್ರಂಥಗಳು ಆಧ್ಯಾತ್ಮಿಕ ಕ್ರಾಂತಿ ಇದಕ್ಕೆ ಆಧಾರ ನೆಲೆಯಾಗಿ ಕೂಡ ಇದ್ದವು. ಅವು ಮಾನವ ಜನಾಂಗವನ್ನು ಸಮೂಹವಾಗಿ ಬದಲಾಯಿಸಿ ಕಲಿಯುಗದ ಒಂದು ಅಪಾಯಕಾರ ಆಕ್ರಮಣ ಅದರ ಮಾನವತೆಯಿಂದ ರಕ್ಷಿಸಬಲ್ಲ ಸಾಮರ್ಥ್ಯವನ್ನು ಅದು ಹೊಂದಿದವು. ಇಲ್ಲಿ ಶ್ರೀಲ ಪ್ರಭುಪಾದರು ಸ್ಪ್ಯಾನಿಷ್ ಭಾಷೆಯಲ್ಲಿ ಕೂಡ ಸಮೃದ್ಧವಾದ ತಮ್ಮ ಸಾಹಿತ್ಯವನ್ನು ಅನುವಾದಿಸಿ ಹೊರತನ್ನಿ ಅಂತ ಹೇಳಿ ಆ ಕೋರಿಕೆಯನ್ನು ಕೂಡ ಅಲ್ಲಿ ಇಡ್ತಾರೆ. ಹೃದಯಾನಂದ ಗೋಸ್ವಾಮಿಯವರು ದಕ್ಷಿಣ ಅಮೆರಿಕದ ಆ ಪ್ರಾಂತೀಯ ನಾಯಕರಾಗಿ ಶ್ರೀಲ ಪ್ರಭುಪಾದರು ಅವರಿಗೆ ಮಂದಿರ ನಿರ್ಮಾಣಗಳಿಗೆ ಇಂತ ಹೆಚ್ಚಾಗಿ ಗ್ರಂಥ ಮುದ್ರಣ ಮತ್ತು ವಿತರಣೆಗೆ ನೀವು ಗಮನ ಕೊಡಿ ಅಂತ ಹೇಳಿ ಆದೇಶವನ್ನು ಕೂಡ ಮಾಡ್ತಾರೆ. ಅಮೆರಿಕದಲ್ಲಿ ಬಾರಿ ದೇವಾಲಯಗಳನ್ನು ನಿರ್ಮಿಸುವ ಮೊದಲೇ ಪ್ರಭುಪಾದರು ಪುಸ್ತಕಗಳನ್ನು ಪ್ರಕಟಿಸ್ತಿದ್ರು. ಆದುದರಿಂದ ಆಚಾರ್ಯರ ದಾರಿಯಲ್ಲಿ ನೀವು ಮುಂದುವರಿಯಿರಿ ಅಂತ ಹೇಳಿ ಪ್ರಭುಪಾದರು ಅಲ್ಲಿ ಬರೀತಾರೆ. ಹೃದಯಾನಂದ ಗೋಸ್ವಾಮಿಯವರು ಮೆಕ್ಸಿಕೋದಲ್ಲಿ ಸ್ಪ್ಯಾನಿಷ್ ಬಿಬಿಟಿಯನ್ನು ಪ್ರಾರಂಭಿಸ್ತಾರೆ. ಅಲ್ಲಿ ಪುಸ್ತಕ ಪ್ರಕಟಣೆಗೆ ಅವರು ಗಮನವನ್ನು ಜಾಸ್ತಿ ಕೊಡ್ತಾರೆ. 74ರ ಆದಿ ಭಾಗದಲ್ಲಿ ಸ್ಪ್ಯಾನಿಷ್ ಬಿಬಿಟಿಯ ಶ್ರೀಮದ್ ಭಾಗವತದ ಮೊದಲ ಸಂಪುಟ ಅದು ಭಗವದ್ಗೀತೆ, ಕೃಷ್ಣ, ದೇವೋತ್ತಮ, ಪರಮಪುರುಷ ಈ ಕೃತಿಗಳ ಅನುವಾದಗಳನ್ನು ಮುದ್ರಣಕ್ಕೆ ಸಿದ್ಧಪಡಿಸಿದಾಗ ಪ್ರಭುಪಾದರು ಹೀಗೆ ಬರೀತಾರೆ. ನಮ್ಮ ಕೃಷ್ಣ ಪ್ರಜ್ಞಾ ತತ್ವ ಸಿದ್ಧಾಂತದ ಪ್ರಕಾರ ಆ ಗ್ರಂಥಗಳನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಹೊರತರಬೇಕು. ಅದರ ಮೂಲಕ ಜಗತ್ತಿನಾದ್ಯಂತ ವಾಸ ಮಾಡುವ ಬೇರೆ ಬೇರೆ ಸಮೂಹಗಳಿಗೆ ನಮ್ಮ ಚಳವಳಿಯನ್ನು ನಾವು ಕೊಂಡೋಗ್ಬೇಕು. ಅದರಲ್ಲೂ ಆ ಪಾಶ್ಚಿಮಾತ್ಯ ಆ ದೇಶಗಳಿಗೆ ನಮ್ಮ ಚಳವಳಿಗಳನ್ನು ಕೊಂಡೊಯ್ಯುವುದು ಅದು ತುಂಬಾ ಅಗತ್ಯ. ಇದರಿಂದಾಗಿ ಜಗತ್ತಿನ ಎಲ್ಲಾ ದೇಶಗಳನ್ನು ಕೂಡ ಕೃಷ್ಣ ಪ್ರಜ್ಞಾ ದೇಶಗಳನ್ನಾಗಿ ಪರಿವರ್ತಿಸಬಹುದು ಅಂತ ಹೇಳ್ತಾರೆ. ಇಲ್ಲಿ ಸ್ಪ್ಯಾನಿಷ್ ಭಾಷೆಯಲ್ಲಿ ಬ್ಯಾಕ್ ಟು ಗಾಡೆಡ್ ಅದ ಗ್ರಂಥದ 1,00,000 ಪ್ರತಿಗಳನ್ನು ಪ್ರಿಂಟ್ ಆದಾಗ ಶ್ರೀಲ ಪ್ರಭುಪಾದರು ಬರೀತಾರೆ, ಪ್ರತಿಯೊಬ್ಬರು ಈ ಪುಸ್ತಕಗಳನ್ನು ತಲುಪಿಸಿ. ಅಮೆರಿಕವನ್ನು ಬಿಟ್ರೆ ಸ್ಪ್ಯಾನಿಷ್ ಭಾಷೆ ಪುಸ್ತಕ ವಿತರಣೆಯು ಇಡೀ ವಿಶ್ವದಲ್ಲೇ ಹೆಚ್ಚು ಸಂಖ್ಯೆಯಲ್ಲಿ ಪುಸ್ತಕ ವಿತರಣೆ ಮಾಡುವ 2ನೇ ವಿತರಣಾ ಕೇಂದ್ರವಾಗಿ ಪರಿಣಮಿಸಿದ್ದಾಗ ಭಗವಾನ್ ಶ್ರೀಲ ಪ್ರಭುಪಾದರು ದಕ್ಷಿಣ ಯುರೋಪಿನ ಪ್ರತಿನಿಧಿ ಅವರು. ಡಿಸೆಂಬರ್ 1972ರಷ್ಟು ಇಂದಿನಿಂದಲೂ ಫ್ರೆಂಚ್ ಮತ್ತು ಇಟಾಲಿಯನ್ ಭಾಷೆಯಲ್ಲಿ ಅವರು ಪುಸ್ತಕಗಳನ್ನು ಮುದ್ರಿಸುತ್ತಿದ್ರು. ಡಿಸೆಂಬರ್ 72ರಲ್ಲಿ ಪ್ರಭುಪಾದರ ಅನ್ಯ ಗ್ರಹಗಳಿಗೆ ಸುಲಭ ಪ್ರಯಾಣ ಎಂಬ ಪುಸ್ತಕವನ್ನು ಫ್ರೆಂಚ್ ಭಾಷೆಯಲ್ಲಿ ಅವರು ಮುದ್ರಿಸ್ತಾರೆ. 1974ರಲ್ಲಿ ಪ್ರಾರಂಭದಲ್ಲೇ 3 ಸಂಘಗಳು ಫ್ರೆಂಚ್ ಭಾಷೆಯ ಭಗವದ್ಗೀತೆಯು ಸೇರಿದಂತೆ ದಿನಕ್ಕೆ ಸರಾಸರಿ 1,000
ಪ್ರತಿಗಳಂತೆ ಫ್ರಾನ್ಸ್ನಲ್ಲಿ ಪುಸ್ತಕಗಳು ವಿತರಣೆ ಆಗ್ತಿದ್ದವು. ಭಗವಾನ್ ಅವರ ಮೊದಲ ಇಟಾಲಿಯನ್ ಪುಸ್ತಕ ಬ್ಯಾಕ್ ಟು ಗಾಡ್ ಹೆಡ್ ಆಗ್ಲೇ ಹೊರಬಂದಿತ್ತು ಫ್ರೆಂಚ್ ಭಾಷೆಯಿಂದ. ಈಗ ಶ್ರೀ ಇಸೋಪನಿಷತ್ ಅದೇನು ಇನ್ನೇನು ಹೊರಬರಬೇಕು. ಭಕ್ತರು ಎಲ್ಲಿಗೆ ಹೋಗ್ಲಿ ತಮ್ಮ ಕಾರ್ಯಕ್ರಮ ಏನು ಎಂಬುದನ್ನು ಅವರು ಸ್ಪಷ್ಟವಾಗಿ ಬಲ್ಲವರು ಆಗಿದ್ರು. ಹರೇ ಕೃಷ್ಣ ಮಂತ್ರವನ್ನು ಜಪಿಸುವುದು, 4 ನಿಯಂತ್ರಕ ತತ್ವಗಳನ್ನು ಅನುಸರಿಸುವುದು, ಶ್ರೀಲ ಪ್ರಭುಪಾದರ ಆ ಪುಸ್ತಕಗಳ ಮುದ್ರಣ ಮತ್ತೆ ವಿತರಣೆಗಳಿಗೆ ಅದಕ್ಕೆ ವ್ಯವಸ್ಥೆ ಮಾಡುವುದು. ಭಕ್ತರ ಮೊದಲ ಗುಂಪು ದಕ್ಷಿಣ ಆಫ್ರಿಕಾವನ್ನು ತಲುಪಿದ ಮೇಲೆ ಶ್ರೀಲ ಪ್ರಭುಪಾದರ ಇಚ್ಛೆಯಂತೆ ಅವರು ನಡೆದುಕೊಳ್ತಾರೆ. ಪ್ರಭುಪಾದರು ಅವರಿಗೆ ತಮ್ಮ ವರದಿ, ನಿಮ್ಮದೆಲ್ಲ ವರದಿ ತುಂಬಾ ಉತ್ತೇಜನಕಾರಿಯಾಗಿದೆ. ಕೇಪ್ ಟೌನ್ ನಲ್ಲಿ ಕೇವಲ 2 ದಿನಗಳಲ್ಲಿ 110 ಗೀತೆಯ ಪ್ರತಿಗಳನ್ನು ಮಾರಿರುವುದು ನನಗೆ ತುಂಬಾ ಸಂತೋಷವಾಗಿದೆ ಅಂತ ಹೇಳ್ತಾರೆ. ಶ್ರೀಲ ಪ್ರಭುಪಾದರು ಆಗಾಗ ತಮ್ಮ ಪುಸ್ತಕಗಳನ್ನು ಅಲ್ಲಿ ರಷ್ಯನ್ ಭಾಷೆಯಲ್ಲಿ ಬರಬೇಕೆಂದು ಯೋಚಿಸ್ತಾರೆ. ಆ ಬಗ್ಗೆ ಅವರು USSR ನ ಶಿಕ್ಷಣ ಮತ್ತು ಸಂಸ್ಕೃತಿ ವಿಭಾಗದ ಮಂತ್ರಿಗಳಿಗೆ ಸಲಹೆಯನ್ನು ಕೂಡ ಮಾಡ್ತಾರೆ. ಲಂಡನ್ನ ಪ್ರಕಾಶ ಸಂಸ್ಥೆಯಾದ MSS ಮ್ಯಾಕ್ಮಿಲನ್ ಕಂಪನಿಯವರು ಈಗಾಗಲೇ ಪ್ರಾಚೀನ ವೇದ ಸಾಹಿತ್ಯವಾದ ಆ ಭಗವದ್ಗೀತೆಯನ್ನು ಹೊರತಂದ್ರು. ಅಲ್ಲಿ ನೀವು ಅದನ್ನು ಏಕೆ ರಷ್ಯನ್ ಭಾಷೆಯಲ್ಲಿ ಪ್ರಕಟಿಸಬಾರದು ಅಂತೇಳಿ ಪ್ರಭುಪಾದರು ತಮ್ಮ ಅಮೆರಿಕನ್ ಶಿಷ್ಯರಿಗೆ ಕೂಡ ಅಮೆರಿಕದಲ್ಲಿ ರಷ್ಯನ್ ಅನುವಾದಗಳನ್ನು ಮುದ್ರಿಸುವ ಬಗ್ಗೆ ಅಲ್ಲಿ ಸೂಚನೆ ನೀಡ್ತಾರೆ. ಸಾಮಾನ್ಯವಾಗಿ ಪ್ರಭುಪಾದರು ಅವರ ಆಸಕ್ತಿಯುಳ್ಳ ಮತ್ತು ಯಾವುದೇ ಪ್ರದೇಶದ ಆ ಭಾಷೆಯಲ್ಲಿ ಪರಿಣತರಾದ ವ್ಯಕ್ತಿಯನ್ನು ಅವರು ಭೇಟಿ ಮಾಡಿದಾಗ ಅವರಿಗೆ ತಾನು ಅನುವಾದ ಮಾಡುವಂತೆ ಅಲ್ಲಿ ಹೇಳ್ತಿದ್ರು. 1978ರಲ್ಲಿ ಅವರು ಎಲ್ಲ ಪುಸ್ತಕಗಳನ್ನು ಅನುವಾದ ಮಾಡ್ಲಿಕ್ಕೆ ಅವರು ಎಲ್ಲರಿಗೂ ಹೇಳ್ತಿದ್ರು. ಯಾವುದೇ ಪ್ರದೇಶದ ಭಾಷೆಯಲ್ಲಿ ಅವರವರಿಗೆ ಪರಿಣಿತರಾದ ವ್ಯಕ್ತಿಗಳಿಗೆ ಅವರು ಹೇಳ್ತಿದ್ರು. 72ರಲ್ಲಿ ಅವರೊಂದು ಲೆಟರ್ ಬರೀತಾರೆ. ಜಪಾನೀಸ್ ಭಾಷೆಯಲ್ಲಿ ನನ್ನ ಕೆಲವು ಗ್ರಂಥಗಳು ಶೀಘ್ರದಲ್ಲೇ ಹೊರಬರ್ತದೆ ಎಂಬ ವಿಷಯ ನನಗೆ ಈಗ ಹೊಸತಾದ ಒಂದು ಉತ್ತೇಜನವನ್ನು ಕೊಡ್ತಾ ಉಂಟು. ಪುಸ್ತಕ ಮತ್ತು ಪತ್ರಿಕೆಗಳಲ್ಲದೆ ನಮ್ಮ ಬೇರೆ ಯಾವ ಆಧಾರ ಅಥವಾ ಅಧಿಕಾರ ನಮ್ಮ ಬೋಧನೆಗೆ ದೊರಕುವುದು ಸಾಧ್ಯ ಅಂತೇಳಿ ಕ್ವಶನ್ ಆಗ್ತಾರೆ. ಇದೇ ರೀತಿ ಇಂಡೋನೇಷ್ಯಾದಲ್ಲಿದ್ದ ತಮ್ಮ ಅಮೆರಿಕನ್ ಶಿಷ್ಯರೊಬ್ಬರಿಗೂ ಶ್ರೀಲ ಪ್ರಭುಪಾದರು ಬರೀತಾರೆ, ನೀವೊಬ್ಬ ಚೈನೀಸ್ ಹುಡುಗನಿಂದ ನನ್ನ ಕೆಲವು ಕೃತಿಗಳನ್ನು ಚೈನೀಸ್ ಭಾಷೆಗೆ ಅನುವಾದ ಮಾಡಿಸ್ಬೇಕು. ಅದು ಮಾಡಿಸುತ್ತಿರುವುದು ನನಗೆ ಗೊತ್ತಾಗಿದೆ. ಆ ವಿಷಯ ಕೇಳಿ ನನಗೆ ತುಂಬಾ ಸಂತೋಷ ಆಗ್ತದೆ. ಜಗತ್ತಿನಲ್ಲಿ ಚೈನೀಸ್ ಮಾತನಾಡುವ ಜನ ಅಪಾರ ಸಂಖ್ಯೆಯಲ್ಲಿ ಇದ್ದಾರೆ. ಆದುದರಿಂದ ಚೈನೀಸ್ ಭಾಷೆಗಳಲ್ಲಿ ನಮ್ಮ ಪುಸ್ತಕಗಳನ್ನು ಹೊರತರುವುದು ತುಂಬಾ ಅಗತ್ಯ. ನನ್ನ ಕೃತಿಗಳನ್ನು ಅನುವಾದ ಮಾಡುತ್ತಿರುವ ಈ ಚೈನೀಸ್ ಹುಡುಗ ನಿಜವಾಗಿಯೂ ಕೃಷ್ಣನಿಗೆ ಅವನು ದೊಡ್ಡ ಸೇವೆಯನ್ನು ಸಲ್ಲಿಸ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ಯಶೋಮತಿ ಸುತ ಅವನು ಎಂಬ ಹೆಸರಿನ ಆ ಚೈನೀಸ್ ಹುಡುಗ ಭಗವದ್ಗೀತೆಯ ಮೊದಲ 3 ಅಧ್ಯಾಯಗಳನ್ನು ಚೈನೀಸಿಗೆ ಅನುವಾದಿಸಿದನೆಂದು ತಿಳಿದಾಗ ಈ 3 ಅಧ್ಯಾಯಗಳನ್ನು ತಕ್ಷಣವೇ ಒಂದು ಸಣ್ಣ ಪುಸ್ತಕವನ್ನಾಗಿ ಹೊರತರಬೇಕು ಅಂತೇಳಿ ಪ್ರಭುಪಾದರು ಸೂಚಿಸ್ತಾರೆ. ಈ ಪುಸ್ತಕ ವಿತರಣೆಯಲ್ಲಿ ಆಸ್ಟ್ರೇಲಿಯಾದಲ್ಲಿ ಅಲ್ಲಿ ಇಸ್ಕಾನ್ ಪ್ರವರ್ಧಮಾನವಾಗಿ ಬರ್ತಿತ್ತು. ಪುಸ್ತಕ ವಿತರಣೆಯಲ್ಲಿ 1974ರ ವೇಳೆಗೆ ಅದು ಲಾಸ್ ಏಂಜಲೀಸ್ನ ಇಸ್ಕಾನ್ ಮತ್ತು ರಾಧಾ ದಾಮೋದರ ಸಂಘದೊಂದಿಗೆ ವಿಶ್ವದಲ್ಲಿನ ಪ್ರಥಮ ಸ್ಥಾನಕ್ಕಾಗಿ ಅದು ಸ್ಪರ್ಧೆಯನ್ನು ಅಲ್ಲಿ ನಡೆಸ್ತಾ ಇತ್ತು. ಆಸ್ಟ್ರೇಲಿಯಾದ ಇಸ್ಕಾನ್ 1974ರ ವೇಳೆಗೆ 10-12 ಪ್ರಧಾನ ವಿತರಕರು ಪ್ರತಿದಿನವೂ 20ಕ್ಕಿಂತ ಹೆಚ್ಚು ಬೃಹತ್ ಗ್ರಂಥಗಳನ್ನು ಅವರು ಮಾರಾಟ ಮಾಡ್ತಿದ್ರು. ಅಮೆರಿಕದ ಕೇಂದ್ರಗಳಂತೆ ಆಸ್ಟ್ರೇಲಿಯಾದ ಕೇಂದ್ರಗಳು ಕೂಡ 73-74ರ ಮಧ್ಯಕಾಲದಲ್ಲಿ ತಮ್ಮ ಪುಸ್ತಕದ ವಿತರಣೆಯ ಪ್ರಮಾಣವನ್ನು 2 ಪಟ್ಟು ಹೆಚ್ಚು ಮಾಡಿಕೊಂಡಿದ್ದವಂತೆ. 1970ರಲ್ಲಿ ಅಮೆರಿಕದಲ್ಲಿ ಪುಸ್ತಕ ವಿತರಣೆ ಆಗ ತಾನೇ ಪ್ರಾರಂಭವಾಯಿತು. ಇಂಗ್ಲೆಂಡ್ನಲ್ಲಂತೂ ಯಾವ ಪುಸ್ತಕಗಳು ಸಿಗುತ್ತಿರ್ಲಿಲ್ಲ. ಆದ್ರೆ ಒಂದೇ ವರ್ಷದೊಳಗೆ ಆ ಕೃಷ್ಣ ಗ್ರಂಥ ವಿತರಣೆ ಅಲ್ಲೂ ಕೂಡ ಪ್ರಾರಂಭವಾಗ್ತದೆ. ಶ್ರೀಲ ಪ್ರಭುಪಾದರು ಅಲ್ಲಿ ಹೀಗೆ ಬರೀತಾರೆ, ಲಂಡನ್ನಲ್ಲಿರುವ ನನ್ನ ಎಲ್ಲಾ ಶಿಷ್ಯರು ತುಂಬಾ ಬುದ್ಧಿವಂತರು. ಬ್ರಿಟನ್ನ ಉದ್ದ ಅಗಲಕ್ಕೂ ಕೃಷ್ಣ ಗ್ರಂಥವನ್ನು ಅವರು ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟ ಮಾಡುವ ಏಕೈಕ ಗುರಿ ಸಾಧನೆಗಾಗಿ ಅವರೆಲ್ಲ ಒಗ್ಗೂಟದಿಂದ ಕೆಲಸ ಮಾಡ್ತಾ ಇದ್ದಾರೆ. 74ರ ವೇಳೆಗೆ ಬ್ರಿಟನ್ನ ಆ ಶಿಷ್ಯರ ಪುಸ್ತಕ ವಿತರಣೆಯಲ್ಲಿ ಅದ್ಭುತ ಪ್ರಗತಿಯನ್ನು ಕೂಡ ಸಾಧಿಸ್ತಾರೆ. 6 ದಿನಗಳ ಒಂದು ಕಾಲಾವಧಿಯಲ್ಲಿ ಅವರು ಚೈತನ್ಯ ಮಹಾಪ್ರಭುಗಳ ಬೋಧನೆಗಳು
ಮತ್ತು ಎಂಬ ಕೃತಿ 600 ಪ್ರತಿಗಳನ್ನು, ಶ್ರೀಮದ್ ಭಾಗವತದ ಕೃತಿಯ 400 ಪ್ರತಿಗಳನ್ನು, ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆಯ 1000 ಪ್ರತಿಗಳನ್ನು ಮಾರಾಟ ಮಾಡಿದ್ರು. ನೋಡಿ, ಚೈತನ್ಯ ಮಹಾಪ್ರಭುಗಳ ಬೋಧನೆಗಳು ಎಂಬ ಇರುವ 600 ಪ್ರತಿಗಳು, ಶ್ರೀಮದ್ ಭಾಗವತಂನ ಕೃತಿಯ 400 ಪ್ರತಿಗಳು, ಬ್ಯಾಕ್ ಟು ಗಾಡ್ ಹೆಡ್ ಅದರದ್ದು 1000 ಪ್ರತಿ, ಅದಷ್ಟು ಮಾರಾಟ ಮಾಡ್ತಾರೆ. ಭಾರತದ ವಿಷಯ ವಿಶೇಷವಾದದ್ದು ಆಗಿತ್ತು. ಅಲ್ಲಿ ಶ್ರೀ ಪ್ರಭುಪಾದರು ಪುಸ್ತಕ ವಿತರಣೆಗಾಗಿ ಇಸ್ಕಾನ್ನ ಅಜೀವ ಸದಸ್ಯತ್ವ ಯೋಜನೆಯನ್ನು ಪ್ರಾರಂಭಿಸ್ತಾರೆ. ಶ್ರೀಮಂತ ಭಾರತೀಯರು ಇಸ್ಕಾನ್ ಸದಸ್ಯತ್ವದೊಂದಿಗೆ ಇಸ್ಕಾನ್ನ ಗ್ರಂಥಗಳನ್ನು ಪಡೆಯುವ, ಜಗತ್ತಿನಾದ್ಯಂತ ಇರುವ ಇಸ್ಕಾನ್ ದೇವಾಲಯಗಳಲ್ಲಿ ಉಚಿತ ವಸತಿ ಸೌಕರ್ಯವನ್ನು ಪಡೆಯುವ ಯೋಜನೆಯಲ್ಲಿ ಕೂಡ ಅವರು ಹೆಚ್ಚು ಆಸಕ್ತಿ ಹೊಂದಿದ್ರು. ಆದರೆ ಶ್ರೀಲ ಪ್ರಭುಪಾದರು ಬೇರೆ ಎಲ್ಲ ಕಡೆಯಂತೆ ಭಾರತದಲ್ಲೂ ಕೂಡ ತಮ್ಮ ಪುಸ್ತಕಗಳು ಕಾಲೇಜುಗಳಿಗೆ, ಗ್ರಂಥಾಲಯಗಳಿಗೆ, ಆಮೇಲೆ ಪ್ರಮುಖ ನಾಗರಿಕರಿಗೆ ಮತ್ತು ಜನ ಸಮುದಾಯಕ್ಕೆ ತಲುಪಬೇಕು ಅಂತೇಳಿ ಇಚ್ಛಿಸಿದ್ರು. ಪ್ರಭುಪಾದ ಶಿಷ್ಯರು 1974 ಕೊನೆಯ ವೇಳೆಗೆ ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆಯ ಹಿಂದಿ ಮತ್ತು ಬಂಗಾಳಿ ಆವೃತ್ತಿಗಳನ್ನು ಮುದ್ರಿಸಲು ಅವರು ಸಿದ್ಧರಾಗಿದ್ರು. ಇಂಡಿಯಾದಲ್ಲಿದ್ದ ಪಾಶ್ಚಾತ್ಯ ಭಕ್ತರು ತಮಗೆ ಸಾಕಷ್ಟು ಕಾರ್ಯಬಾಹುಲ್ಯವಿಲ್ಲವೆಂದು ಅವರು ಗೊಣಗುತ್ತಿದ್ದ ಬಗ್ಗೆ ಕೇಳಿದಾಗ ಅವರು ಹೀಗೆ ಹೇಳ್ತಾರೆ: ನೀವು ಪ್ರತಿನಿತ್ಯ ಕೃಷ್ಣ ಗ್ರಂಥಗಳನ್ನು ಮಾರಾಟ ಮಾಡುತ್ತಿರುವ ಬಗ್ಗೆ ತಿಳಿದು ನನಗೆ ಸಂತೋಷವಾಗಿದೆ. ನಮ್ಮವರೆಲ್ಲ ಈ ಕೆಲಸವನ್ನು ಅತ್ಯುತ್ಸಾಹದಿಂದ ಮಾಡಬೇಕು. ಸಾಕಷ್ಟು ಕೆಲಸವಿದೆ. ನಮಗೆ ಇಂಡಿಯಾದಲ್ಲಿದ್ದ ನಮ್ಮ GBC ಕಾರ್ಯದರ್ಶಿಗೆ ಪ್ರಭುಪಾದರು ಸೂಚನೆ ನೀಡ್ತಾರೆ, ಅವರನ್ನೆಲ್ಲ ವಿಶೇಷವಾಗಿ ಗ್ರಂಥ ವಿತರಣಾ ಕಾರ್ಯದಲ್ಲಿ ತೊಡಗಿಸಿ ಅಂತೇಳಿ. ಕೆಲವು ಸಂಕೀರ್ತನ ತಂಡಗಳನ್ನು ಕೂಡ ಅವರು ನಿಮ್ಮೊಂದಿಗೆ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾರೆ. ದೆಹಲಿಯಲ್ಲಿ ದೇವಾಲಯದ ಅಧ್ಯಕ್ಷರಾದ ತೇಜಸ್ ಅವರಿಗೆ ಪ್ರಭುಪಾದರು ಪತ್ರ ಬರೀತಾ ಹೇಳ್ತಾರೆ, ಪುಸ್ತಕಗಳ ಸಹಾಯವಿಲ್ಲದೆ ನಮ್ಮ ಚಳವಳಿ ಭಾರತದಲ್ಲಿ ಪ್ರಗತಿ ಸಾಧಿಸ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಬರೆದಿದ್ರು. ಪ್ರಭುಪಾದರು ಭಾರತದಲ್ಲಿದ್ದ ತಮ್ಮ ಸಂಸ್ಥೆಯ ಮುಖ್ಯಸ್ಥರುಗಳಿಗೆ 50 ತತ್ವಗಳನ್ನು ನಿಷ್ಠುರವಾಗಿ ಅನುಸರಿಸಲು ಕೂಡ ಸೂಚಿಸ್ತಾರೆ. ಅಜೀವ ಸದಸ್ಯತ್ವದಿಂದಾಗ್ಲಿ ಅಥವಾ ಬೇರೆ ಯಾವುದೇ ಬಗೆಯ ನಿಧಿ ಸಂಗ್ರಹದಿಂದಾಗ್ಲಿ ಬಂದ ಹಣದಿಂದ ಅರ್ಧ ಭಾಗ BBTಗೆ ಹೋಗ್ಬೇಕು, ಇನ್ನರ್ಧ ದೇವಾಲಯ ನಿರ್ಮಾಣ ಮತ್ತೆ ಯೋಜನೆಗಳಿಗೆ ಅದು ವಿನಿಯೋಗವಾಗಬೇಕು. ಪ್ರಭುಪಾದರ ಸೂಚನೆಯಂತೆ ಅಮೆರಿಕದ BBTಯು ಕೂಡ ಭಾರತಕ್ಕೆ ಗ್ರಂಥದಾನ ಮಾಡ್ತಿತ್ತು. 1974 ವೇಳೆಗೆ ಅದು $300,000 ಮೌಲ್ಯದ ಸಾಹಿತ್ಯವನ್ನು ಭಾರತಕ್ಕೆ ನೀಡಿತ್ತು. ಪುಸ್ತಕ ಮುದ್ರಣ ಮತ್ತು ವಿತರಣೆಯಲ್ಲಿ ಅಮೆರಿಕ ಮೊದಲ ಸ್ಥಾನದಲ್ಲಿ ಇದ್ದಿತ್ತು. ಆದ್ರೆ ಜಗತ್ತಿನಾದ್ಯಂತ ಆಗುತ್ತಿರುವ ತಮ್ಮ ಪುಸ್ತಕ ಮುದ್ರಣಗಳ ವಿತರಣೆ ಒಂದಲ್ಲ ಒಂದು ದಿನ ಅದು ಅಮೆರಿಕವನ್ನು ಮೀರಿಸುತ್ತದೆ ಎಂಬುದು ಅದು ಪ್ರಭುಪಾದರ ಭವಿಷ್ಯದ ದರ್ಶನವಾಗಿತ್ತು. ಹರೇ ಕೃಷ್ಣ. 1 ನಿಮಿಷ ಜಾಸ್ತಿ ಆಯ್ತು. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಟೆಂಡೆನ್ಸ್ ಹಾಕಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಅಟೆಂಡೆನ್ಸ್ ಹಾಕಿ. ನಾಳೆಯಿಂದ ಆಲ್ಫಾಬೆಟ್ A ಇಂದ ಸ್ಟಾರ್ಟ್ ಮಾಡಿ. ಯಾರು ಮಂಜುಳಾ ಮಾತಾಜಿ ಬರ್ಲಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ವರದ ಮಾತಾಜಿ ನಿಮ್ಗೆ ಓದ್ಲಿಕ್ಕೆ ಸಿಗ್ಲಿಲ್ಲಲ್ಲ, ನಾಳೆ ನೋಡಿ ಟೈಮ್ ಇದ್ರೆ. ಸರಿ ಮಾತಾಜಿ. ಹರೇ ಕೃಷ್ಣ. ನೀವೊಬ್ರು ಬಾಕಿ ಆದ್ರ ಅಂತ, ಮತ್ತೆ ಇಲ್ಲದಿದ್ರೆ A ಇಂದಲೇ ಬರ್ತಿದ್ದದು. ನಿಮ್ದೊಬ್ರು ಲಾಸ್ಟ್ ಬಾಕಿ ಆಯ್ತು.